ಎಲ್ರಿಗೂ ನಮಸ್ತೆ. ನಮ್ಮ ಟಿವಿಯ ಮೂಲಕ ಪ್ರಸಾರವಾಗುತ್ತಿರುವಂತಹ ಚಿತ್ರಕೂಟ ನಡೆದು ಬಂದ ದಾರಿ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಹಾಗೆ ಸುಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. ಹಿಂದಿನ ಕಾಲದಿಂದ ಋಷಿ ಮುನಿಗಳಿಂದ ಆರಂಭವಾದ ಆಯುರ್ವೇದ ಅನ್ನೋ ಪದ್ಧತಿ ಈಗಿನ ಆಧುನಿಕ ಬದುಕಿನಲ್ಲಿ ವಿಶ್ವ ಮಟ್ಟದಲ್ಲಿ ಸ್ಥಾನ ಪಡೆದಿದೆ ಅಂತ ಹೇಳಿದರೆ ಅದೆಲ್ಲ ನಮಗೆ ಹೆಮ್ಮೆ ತರುವಂಥ ವಿಷಯ. ಈ ಆಧುನಿಕ ಬದುಕಲ್ಲಿ ಇನ್ನೂ ಆಯುರ್ವೇದ ಇದೆ ಅಂತ ಹೇಳಿದರೆ ಅದಕ್ಕೆ ಹಲವಾರು ಜನರ ಶ್ರಮ ಪರಿಶ್ರಮ ಕಾರಣ. ಅಂತ ಹಲವಾರು ಜನರಲ್ಲಿ ಅನೇಕ ಜನರಲ್ಲಿ ಒಬ್ಬರಾದಂತಹ ಡಾಕ್ಟರ್ ರಾಜೇಶ್ ಬೈರಿ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಅವರ ಪುಟ್ಟ ಪ್ರಪಂಚ ಚಿತ್ರಕೂಟ ಅನ್ನೋ ಪ್ರಪಂಚದಲ್ಲಿ ನಾವು ಇವತ್ತು ಇದ್ದೀವಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಆಲೂರಿನಲ್ಲಿರುವ ಚಿತ್ರಕೂಟ ಆಯುರ್ವೇದ ಆಸ್ಪತ್ರೆಯಲ್ಲಿ ದೇಶ ವಿದೇಶಗಳಿಂದ ರೋಗಿಗಳು ಬಂದು ಆಯುರ್ವೇದ ಔಷಧಿಯೊಂದಿಗೆ ಗುಣಮುಖರಾಗುತ್ತಿರುವುದನ್ನು ನಾವು ನೋಡಬಹುದಾಗಿದೆ. ಸುತ್ತಮುತ್ತಲೂ ಗಿಡಮರಗಳಿಂದ ಕೂಡಿದ ಪ್ರಶಾಂತ ವಾತಾವರಣದಲ್ಲಿ ತಲೆ ಎತ್ತಿ ನಿಂತಿರುವ ಈ ಚಿತ್ರಕೂಟ ಆಯುರ್ವೇದ ಆಸ್ಪತ್ರೆ 2000 ವರ್ಷಗಳಿಗೂ ಪುರಾತನ, ವೇದಗಳಲ್ಲಿ ಮೂಡಿಬರುವ ಸರ್ವರೋಗಗಳಿಗೂ ರಾಮಬಾಣವಾದ ಆಯುರ್ವೇದ ಔಷಧಿಯ ಗುಣವಿರುವ ಪದ್ಧತಿಯನ್ನು ಅಳವಡಿಸಿಕೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಭೂಮಿಯಲ್ಲಿ ದೊರಕುವ ಸಸ್ಯಗಳಲ್ಲಿ ಔಷಧೀಯ ಸಸ್ಯಗಳ ಮಿಶ್ರಣದಿಂದ ತಯಾರಿಸಿದ ಔಷಧವನ್ನು ರೋಗಗಳ ನಿವಾರಣೆಗೆ ಈ ಆಸ್ಪತ್ರೆಯಲ್ಲಿ ಬಳಸಲಾಗುತ್ತಿದೆ.
ರಾಜೇಶ್ ಬಾಯರಿ ಕನಸಿನ ಕೂಸು ಈ ಆಸ್ಪತ್ರೆ ಎಂದರೆ ತಪ್ಪಾಗಲಾರದು. ಸರ್ ನಮಸ್ತೆ. ನಮಸ್ತೆ ಸರ್, ಫಸ್ಟ್ ಆಫ್ ಆಲ್ ಕೇಳುವಂತಹ ಕ್ವಶನ್, ಚಿತ್ರಕೂಟ ಅಂದ್ರೆ ಏನು? ಆ ಚಿತ್ರಕೂಟ ಅನ್ನೋ ಹೆಸರು ಹೇಗೆ ಬಂತು? ಚಿತ್ರಕೂಟ ಅಂತೇಳಿ ಹೇಳಿದ್ರೆ ಎರಡು ಶಬ್ದಗಳಿಂದ ಆಗಿದೆ. ಒಂದು ಚಿತ್ರ, ಇನ್ನೊಂದು ಕೂಟ. ಚಿತ್ರ ಅಂತೇಳಿ ಹೇಳಿದ್ರೆ ನಾವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಆರ್ಟ್ ಅಂತ ಹೇಳಿ ಕರಿತೀವಿ, ಅಥವಾ ಕನ್ನಡದ ಚಿತ್ರ ಆರ್ಟ್. ಕೂಟ ಅಂತೇಳಿ ಹೇಳಿದ್ರೆ ಈಗ ಕ್ರೀಡಾಕೂಟ, ಮೀಟ್ ಅಂತ ಹೇಳಿ ಹೇಳ್ತೀವಿ. ಸೊ ಚಿತ್ರಕೂಟ ಅಂತ ಹೇಳಿದ್ರೆ ಡಿಫ್ರೆಂಟ್ ಆರ್ಟ್ಗಳು ಒಂದು ಕಡೆಯಲ್ಲಿ ಮೀಟ್ ಆಗುವಂಥದ್ದೇ ಚಿತ್ರಕೂಟ, ನಾವಿಟ್ಟಿರುವಂಥ ಆ ಒಂದು ಉದ್ದೇಶದಿಂದ. ಸೊ ಏನು ಡಿಫ್ರೆಂಟ್ ಆರ್ಟ್ ಅಂತೇಳಿ ಹೇಳಿ ಕೇಳಿದರೆ, ನಮ್ಮಲ್ಲಿ ಆಯುರ್ವೇದ ಇದೆ, ಯೋಗ, ಧ್ಯಾನ, ಅದರ ಜೊತೆಗೆ ಕೃಷಿ, ಹಾಗೆ ನಮಗೆ ಬೇಕಾಗಿರುವಂತಹ ಎಲ್ಲ ಮೆಡಿಸಿನ್ಸ್ಗಳನ್ನು ನಾವೇ ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಇಲ್ಲಿ ಒಂದು ಗೋಶಾಲೆ ಇದೆ. ಸೊ ಇದನ್ನೆಲ್ಲ ಒಟ್ಟಿಗೆ ಸೇರಿ ಆಗಿರುವಂಥದ್ದೇ ಈ ಚಿತ್ರಕೂಟ. ಕುಂದಾಪುರ ಅನ್ನೋ ಒಂದು ಪ್ರದೇಶದಲ್ಲಿ ಚಿತ್ರಕೂಟ. ಇದನ್ನು ಒಂದು ಸ್ವಲ್ಪ ಹಳ್ಳಿ ಕಡೆ ಬಂದರೂ ಕೂಡ ಇಲ್ಲಿ ಬರುವಂತಹ ಪೇಷಂಟ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಯಾವೆಲ್ಲ ಕಡೆಯಿಂದ ಬರ್ತಾರೆ ಸರ್? ನಮ್ಮಲ್ಲಿಗೆ ಪೇಷಂಟ್ಸು ಸುಮಾರು ಜಗತ್ತಿನ 25ಕ್ಕೂ ಅಧಿಕ ದೇಶಗಳಿಂದ ಬರ್ತಾರೆ. 25 ಅಧಿಕ ದೇಶಗಳಿಂದ. ಹಾಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಇದ್ದಾರೆ. ಹಾಗೆ ಭಾರತದ ಪ್ರತಿ ರಾಜ್ಯದಿಂದ ಸಹ ನಮಗೆ ಪೇಷಂಟ್ಸ್ ಬರ್ತಾರೆ. ಸೊ ಹೀಗೆ ಬರುವಾಗ ಲ್ಯಾಂಗ್ವೇಜ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ? ಜನರಲ್ ಆಗಿ ನಮಗೆ ಇಂಗ್ಲೀಷು, ಹಿಂದಿ ಇಲ್ಲ ಅಂತ ಹೇಳಿದ್ರೆ ಗೂಗಲಲ್ಲಿ ನಾವು ಗೂಗಲ್ ಟ್ರಾನ್ಸ್ಲೇಟರ್ಗಳನ್ನ ಯೂಸ್ ಮಾಡ್ತೀವಿ. ಜನರಲ್ ಆಗಿ ಪ್ರತಿಯೊಬ್ಬರಿಗೂ ಇಂಗ್ಲೀಷ್ಗಳು ಕಾಮನ್ ಆಗಿ ಗೊತ್ತಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಹಿಂದಿ. ಕರ್ನಾಟಕದಿಂದ ಬರುವವರು ಅಫ್ಕೋರ್ಸ್ ಕನ್ನಡವನ್ನೇ ನಮಗೆ ಮಾಡ್ಕೊಡ್ತಾರೆ. ಯಾವ ರೀತಿ ಚಿಕಿತ್ಸೆಗಾಗಿ ಬರ್ತಾರೆ ಸರ್? ಬಹಳಷ್ಟು ಜನ ಇಲ್ಲಿಗೆ ಬರೋರು ಕಾಯಿಲೆ ಅಂತೇಳಿ ಹೇಳಿದ್ರೆ ಬೆನ್ನು ನೋವಿನ ಸಮಸ್ಯೆಗೆ ಅತಿ ಹೆಚ್ಚು ಜನ ಬರ್ತಾರೆ. ಅದೇ ರೀತಿಯಲ್ಲಿ ಮಂಡಿ ನೋವಿನ ಸಮಸ್ಯೆಗಿರ್ಬೋದು, ಸೋರಿಯಾಸಿಸ್ ಇರ್ಬೋದು. ಹಾಗೆ ಪ್ರಪಂಚದ ಮೂಲೆಗಳಿಂದ ಈ ಆರ್ಥರೈಟಿಸ್ಗೆ ಅನ್ನುವಂಥವ್ರೆ ಜಾಸ್ತಿ ಬರ್ತಾರೆ. ಮತ್ತೊಂದಿಷ್ಟು ಜನ ಈ ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಗಳಿಗೆ, ಸ್ಕಿನ್ ಎಕ್ಸಿಮಾ ಆಗಿರ್ಬೋದು, ಡರ್ಮಟೈಟಿಸ್, ಆ ರೀತಿಯಾದಂತಹ ಕಾಯಿಲೆಗಳಿಗೂ ಸಹ ತುಂಬ ಜನ ಇಲ್ಲಿಗೆ ಬರ್ತಾರೆ ಚಿಕಿತ್ಸೆಗಳಿಗೆ. ಸೊ ಚಿತ್ರಕೂಟ ಅಂತ ಹೇಳಿದ್ಕೊಳ್ಳಿ, ಅದು ಬರೀ ಒಂದು ಆರೋಗ್ಯ ಸಂಸ್ಥೆ ಮಾತ್ರ ಅಲ್ಲ, ಗೋಶಾಲೆ ಅನ್ನೋದಿದೆ. ಸೊ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಗೋಶಾಲೆ, ಇದ್ರ ಕುರಿತಾಗಿ ಏನು ಹೇಳ್ತೀರಾ ಸರ್? ಆಯುರ್ವೇದ ಶಾಸ್ತ್ರದಲ್ಲಿ ಗೋಶಾಲೆಯ ಬಗ್ಗೆ ಅಥವಾ ಗೋವಿನ ಬಗ್ಗೆ ಅದರದ್ದೇ ಆದ ಒಂದು ಮಹತ್ವವನ್ನು ಹೇಳಿದೆ. ಆಯುರ್ವೇದದ ಒಂದು ಆಯುರ್ವೇದ ಸಂಸ್ಥೆ ಪರಿಪೂರ್ಣವಾದ ಆಯುರ್ವೇದ ಸಂಸ್ಥೆ ಅಂತ ಹೇಳಿ ಹೇಳ್ಬೇಕಿದ್ರೆ ಅದರಲ್ಲಿ ಗೋಶಾಲೆ ಇರಲೇಬೇಕಂತ ಹೇಳಿ ನನ್ನ ಒಂದು ಒಪಿನಿಯನ್. ಯಾಕಂತ ಹೇಳಿದ್ರೆ ಆಯುರ್ವೇದದ ಪ್ರತಿಯೊಂದು ಔಷಧಗಳ ತಯಾರಿಕೆಗಿರಬಹುದು ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್ಗಿರ್ಬೋದು, ಅಲ್ಲಿ ಗೋವಿನ ಉತ್ಪನ್ನಗಳು ನಮಗೆ ಬೇಕಾಗತ್ತೆ ಅಂತ ಹೇಳಿದ್ರೆ ಹಾಲು ಬೇಕಾಗತ್ತೆ, ಕೆಲವೊಮ್ಮೆ ತುಪ್ಪ ಬೇಕಾಗತ್ತೆ, ಮೊಸರು ಬೇಕಾಗತ್ತೆ, ಮಜ್ಜಿಗೆ ಬೇಕಾಗತ್ತೆ, ಸೊ ಗೋಮೂತ್ರನೂ ಬೇಕಾಗತ್ತೆ. ಸೊ ಆಯುರ್ವೇದದ ಒಂದು ಸಂಪೂರ್ಣ ಚಿಕಿತ್ಸೆಗೆ ನಮಗೆ ಈ ಗೋವಿನ ಎಲ್ಲ ಉತ್ಪನ್ನಗಳು ಬೇಕು. ಒಂದು ವೇಳೆ ಗೋಶಾಲೆ ಅನ್ನುವಂಥದ್ದು ಇಲ್ಲ ಅಂತೇಳಿ ಹೇಳಿದ್ರೆ ನಾವು ಯಾವುದೋ ಒಂದು ಪ್ಯಾಕೆಟ್ ಹಾಲ್ಗಳಿಗೆ ನಾವು ಅದ್ರ ಮೇಲೆ ಡಿಪೆಂಡ್ ಆದ್ರೆ ಆವಾಗ ನಮಗೆ ಆ ಕ್ವಾಲಿಟಿ ರಿಸಲ್ಟ್ಸ್ ಅನ್ನುವಂಥದ್ದು ಬರುವುದಿಲ್ಲ. ಹಾಗಾಗಿ ನಮಗೆ ಒಂದು ಗೋಶಾಲೆ, ಆ ಹೇಗಿರ್ಬೇಕಂತ ಹೇಳಿದ್ರೆ ದೇಶಿ ದನವಾಗಿರ್ಬೇಕು, ಭಾರತೀಯ ತಳಿಯ ದನ ಆಗಿರುವುದರಿಂದ ಇದ್ರೆ ಮಾತ್ರ ನಮಗೆ ಒಂದು ಉತ್ತಮವಾದ ರಿಸಲ್ಟ್ ಬರಲಿಕ್ಕೆ ಒಂದು ಸಾಧ್ಯ ಇದೆ. ಹಾಗಾಗಿ ಒಂದು ಆಯುರ್ವೇದ ಸಂಸ್ಥೆಯಲ್ಲಿ ಗೋಶಾಲೆ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ. ಹೆಚ್ಚಾಗಿ ಫುಡ್ಡಲ್ಲಿ ಆಗುವಂಥ ಅಡಲ್ಟ್ರೇಷನಿಂದಾಗಿ ಜನಗಳಿಗೆ ಕಾಯಿಲೆ ಬರುವಂಥದ್ದಾಗಿರ್ಬೋದು. ಹಾಗಾದರೆ ಡಯಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಂದು ಲೈಫಿಗೆ? ನಾವೀಗ ಕಾಯಿಲೆಗಳು ಯಾಕೆ ಬರ್ತದೆ ಅಂತೇಳಿ ಹೇಳಲಿಕ್ಕೆ ನೋಡ್ಲಿಕ್ಕೆ ಹೋದರೆ ಮುಖ್ಯವಾಗಿ 3 ಕಾರಣಗಳನ್ನು ನಾವು ಹೇಳ್ಬೋದು. ಒಂದು ಆಹಾರ ಕ್ರಮ, ಇನ್ನೊಂದು ನಮ್ಮ ಲೈಫ್ ಸ್ಟೈಲು, ಇನ್ನೊಂದು ಸ್ಟ್ರೆಸ್. ಓಕೆ. ಸೊ ಆಹಾರ ಅದನ್ನು 3 ನಾವು ಡಿವೈಡ್ ಮಾಡಲಿಕ್ಕೆ ಹೋದರೆ ಒಂದಕ್ಕೆ ಸಾಧಾರಣ ಒಂದು 33% ಲೆಕ್ಕ ಹೇಳ್ಬೋದು. ಸೊ ಆಹಾರದಿಂದ ನಮಗೆ ಬರುವಂತಹ ಕಾಯಿಲೆಗಳು 33% ಅಂತೇಳಿ ಹೇಳ್ಕೊಂಡ್ರೆ
ಪ್ರತಿಯೊಂದು ಇವತ್ತಿನ ಒಂದು ವರ್ಲ್ಡ್ ಅಲ್ಲಿ, ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬರು ನಾನು ಜಾಸ್ತಿ ಬೆಳಿಬೇಕು, ನನಗೆ ಜಾಸ್ತಿ ಬೆಳಿಬೇಕಂತ ಹೇಳಿ ತುಂಬಾ ಕೆಮಿಕಲ್ಸ್ ಗಳನ್ನ ಆ ಫುಡ್ ಗಳನ್ನ ಬೆಳೆಯುವಾಗ, ಆ ತರಕಾರಿಗಳನ್ನ ಬೆಳೆಯುವಾಗ, ಆ ಫುಡ್ ನಲ್ಲಿ ಬೆಳೆಯುವಾಗ ಹಾಕ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿ ನಮ್ಮ ಆರೋಗ್ಯ ಹದಗೆಡ್ತಾ ಹೋಗ್ತದೆ. ಸೊ ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ತರಕಾರಿಗಳು, ಹಣ್ಣುಗಳು ಬಹಳ ಮುಖ್ಯ ಒಬ್ಬನ ಒಂದು ಸ್ವಸ್ಥವಾದಂತಹ ಒಂದು ದೇಹಕ್ಕೆ. ಸೊ ಆಯುರ್ವೇದದ ಚಿಕಿತ್ಸಾ ಸಮಯದಲ್ಲಂತೂ ಆ ಸ್ವಸ್ಥವಾಗಿರುವಂತಹ ಒಬ್ಬ ರೋಗಿಗೆ ಸಾವಯವ ಆಹಾರವನ್ನೇ ಕೊಡ್ಬೇಕು. ಇಲ್ಲ ಅಂತೇಳಿ ಹೇಳಿದ್ರೆ ಅವನು ಬಂದಿರುವಂತದ್ದು ಡಿಟಾಕ್ಸಿಫಿಕೇಶನ್, ಅಲ್ಲಿ ಟಾಕ್ಸಿನ್ಸ್ ಗಳನ್ನು ತಗೊಳ್ತಾ ಇದ್ರೆ ಅದರಿಂದ ಬೆನಿಫಿಟ್ಸ್ ಏನಾಗುತ್ತೆ. ಹಾಗಾಗಿ ಸ್ವಸ್ಥವಾಗಿರ್ಬೇಕಿದ್ರೆ ಅವನಿಗೆ ಸ್ವಚ್ಛವಾಗಿರುವಂತಹ ಸಾವಯವ ತರಕಾರಿಗಳ ಆಹಾರಗಳನ್ನೇ ಕೊಟ್ರೆ ಮಾತ್ರ ಆ ಒಂದು ಬೆನಿಫಿಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯ. ನೈಸ್ ಸರ್. ಈಗಿನ ಕಾಲದಲ್ಲಿ ನೋಡ್ಬೇಕಂತಾದ್ರೆ BP ಶುಗರ್ ಯಾರಿಗೆಲ್ಲ ಇದೆ ಅಂತ ಕೇಳೋ ಬದಲು ಯಾರಿಗೆಲ್ಲ ಇಲ್ಲ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಅಂದ್ರೆ ಅಷ್ಟು ಜನರಿಗೆ BP ಶುಗರ್ ಆಗಿರ್ಬೋದು ನಾವು ನೋಡ್ಬೋದು. ಇಲ್ಲಿ ಚಿತ್ರಕೂಟದಲ್ಲಿ ಇದ್ರ ಕುರಿತಾಗಿ ನೀವು ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ? BP ಶುಗರ್ ನಾವು ಮೂಲ ನೋಡ್ತಾ ಹೋದ್ರೆ ಒಂದು ಇಂಬ್ಯಾಲೆನ್ಸ್ಡ್ ಡಯಟ್ ಇರ್ತದೆ, ಇನ್ನೊಂದು ಸ್ಟ್ರೆಸ್ ಇರ್ತದೆ. ಸೊ ಇದು ಎರಡನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಅವರಿಗೆ ಹೇಳ್ಕೊಡ್ತೀವಿ. ಸೊ ಯಾವ ರೀತಿ ಆಹಾರವನ್ನು ತಗೊಳ್ಬೇಕು, ಅದನ್ನು ಹೇಗೆ ತಗೊಳ್ಬೇಕು, ಎಷ್ಟೆಷ್ಟೊತ್ತಿಗೆ ಆಹಾರವನ್ನು ನಿಮ್ಮ ಯಾವ್ಯಾವ ರೀತಿಯ ಫುಡ್ಡನ್ನು ತಗೊಳ್ಬೇಕು, ಬೆಳಿಗ್ಗೆ ಏನು ತಗೊಳ್ಬೇಕು, ಮಧ್ಯಾಹ್ನ ಏನು ತಗೊಳ್ಬೇಕು, ಸಂಜೆಗೆ ಏನು ತಗೊಳ್ಬೇಕು, ಆ ರೀತಿಯಲ್ಲಿ ಆ ಒಂದು ಫುಡ್ಡನ್ನು ನಾವು ಅವರಿಗೆ ಚಾರ್ಟ್ ಕೊಡ್ತೀವಿ. ಸೆಕೆಂಡ್ಲಿ ಅವರಿಗೆ ಪ್ರತಿ ದಿವಸ ಯೋಗ ಪ್ರಾಣಾಯಾಮಗಳನ್ನು ಮಾಡುವಂಥದ್ದನ್ನು ಇಲ್ಲಿ ಅಭ್ಯಾಸ ಮಾಡ್ತೀವಿ, ಮನೆಯಲ್ಲೂ ಅದನ್ನೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತೀವಿ. ಅದಕ್ಕೆಲ್ಲದಕ್ಕಿಂತ ಮುಂಚಿತವಾಗಿ ಅವರಿಗೆ ಇಲ್ಲಿ ಬಂದಾವಾಗ ನಾವು ಅವರಿಗೆ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತೀವಿ. ಅಂತ ಹೇಳಿದ್ರೆ ನಮ್ಮ ಅದೆಷ್ಟೋ ಕಾಯಿಲೆಗಳು ನಮ್ಮ ದೇಹಕ್ಕೆ ಬರುವಂಥದ್ದು ಇವತ್ತಿನ ಒಂದು ಟಾಕ್ಸಿನ್ಸ್ ಇಂದ. ಸೊ ಅದನ್ನ ಡಿಟಾಕ್ಸಿಫಿಕೇಶನ್ ಮಾಡಿದಾಗ ಒಂದಿಷ್ಟು ಪ್ರಮಾಣದಲ್ಲಿ ಡಯಾಬಿಟಿಸ್ ಇರ್ಬೋದು ಅಥವಾ ಬ್ಲಡ್ ಪ್ರೆಷರ್ ಇರ್ಬೋದು, ಅದು ಅದರಷ್ಟಕ್ಕೆ ಅದು ಕಂಟ್ರೋಲ್ ಬರ್ತಾ ಹೋಗ್ತದೆ. ಸೊ ಈ ಮುಖೇನ ಲೈಫ್ ಸ್ಟೈಲು ಮತ್ತೆ ಅವರ ಫುಡ್ ಹ್ಯಾಬಿಟ್ಸ್ ಎರಡನ್ನೂ ಕಂಟ್ರೋಲ್ ಮಾಡೋದರ ಮುಖೇನ, ಅದರ ಒಂದು ಸರಿಯಾದ ಮಾಹಿತಿಯನ್ನು ಅವರಿಗೆ ನೀಡುವ ಮುಖೇನ ಅವರ BP ಅಥವಾ ಶುಗರಿಗೆ ಬೇಕಾಗಿರುವಂತಹ ಸಮಸ್ಯೆಗಳಿಗೆ ಅವರ ಪರಿಹಾರವನ್ನು ನಾವಿಲ್ಲಿ ಕೊಡ್ತೇವೆ. ಕಾಲದಲ್ಲಿ ಆಯುರ್ವೇದ ಅಂತ ಹೇಳಿದರೆ ತುಂಬಾ ಪ್ರಾಮುಖ್ಯತೆ ಇತ್ತು. ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಬಂತು. ಆದರೆ ಈಗ ಮತ್ತೆ ಆಯುರ್ವೇದ ಅನ್ನೋದಕ್ಕೆ ಒಂದು ಪ್ರಾಮುಖ್ಯತೆ ಬರ್ತಾ ಇದೆ. ಅದರಲ್ಲೂ ಕೊರೋನಾ ಅಂತ ಒಂದು ಬಂದ ನಂತರ ಆಯುರ್ವೇದವನ್ನು ಇಡೀ ದೇಶ ಇಡೀ ವಿಶ್ವೊಮ್ಮೆ ಹಿಂತಿರುಗಿ ನೋಡುವಂತಹ ಒಂದು ಸಂದರ್ಭ ಬಂತು. ಇದರ ಕುರಿತಾಗಿ ಏನು ಹೇಳ್ತೀರಾ ಸರ್? ಖಂಡಿತವಾಗ್ಲೂ. ಒಂದು ನಾವು ನಮ್ಮ ಈ ಸಂಸ್ಥೆಯನ್ನು 2010ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಇದೊಂದು ಅತ್ಯಂತ ಗ್ರಾಮೀಣ ಪ್ರದೇಶ. ಒಂದು ಸಣ್ಣ 2 ರೂಪಾಯಿದು ಏನೋ ಒಂದು ಟೀ ಕುಡಿಲಿಕ್ಕೆ 5 ರೂಪಾಯಿ ಟೀ ಕುಡಿಲಿಕ್ಕೆ ಹೋಗ್ಬೇಕಿದ್ರೆ ಅವನಿಗೆ ಒಂದು 3 ಕಿಲೋಮೀಟರ್ ಹೋಗಬೇಕು. ಅಲ್ಲಿವರೆಗೂ ಅವನಿಗೆ ಒಂದು ಟೀ ಸ್ಟಾಲ್ ಸಹ ಇಲ್ಲ. ಅಂದರೆ ಅಷ್ಟು ಗ್ರಾಮೀಣ. ಯಾವುದೇ ನೆಟ್ವರ್ಕ್ ಇವತ್ತು ಸಹ ಯಾವುದೇ ಮೊಬೈಲ್ ನೆಟ್ವರ್ಕ್ ಸಹ ಇಲ್ಲಿ ನಿಮ್ಗೆ ಸಿಗೋದಿಲ್ಲ. ಅಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ತುಂಬ ಅಂದರೆ ನಮಗೆ ಪೇಷಂಟ್ಸ್ಗಳಿಗೆ ಬರುವಂಥ ಇಲ್ಲಿನ ರೋಗಿಗಳಿಗೆ ಅವೇರ್ನೆಸ್ ಭಾಳ ಕಡಿಮೆ ಇತ್ತು. ಹೇಗಂತ ಆಯುರ್ವೇದ ಅಂತ ಹೇಳಿದ್ರೆ ಅದು ಏನೋ ಒಂದು ನೆಗ್ಲೆಕ್ಟು, ಆ ರೀತಿಯಲ್ಲಿ ನಡ್ಕೊಂಡು ಬಂದಿತ್ತು. ಕ್ರಮೇಣವಾಗಿ ಒಂದು 4-5 ವರ್ಷದ ಹಿಂದೆ ಸ್ವಲ್ಪ ಪಾಪ್ಯುಲಾರಿಟಿಗೆ ಬಂತು. ಈಗ ಕೊರೋನಾ ಬಂದ ನಂತರ ಅದು ಏಕದಮ್ ಅದು ಅಂದರೆ ಏನು ಬೂಮ್ ಆಗಿಬಿಟ್ಟಿದೆ. ನಾವು ನೋಡ್ತಾ ಇದ್ದೀವಿ. ಆವತ್ತಿನ ದಿವಸಗಳಲ್ಲಿ ನನ್ನ ಹತ್ರನೇ ಒಂದು 2 ವರ್ಷದ ಹಿಂದೆ ಇಲ್ಲ ನಾನಲ್ಲಿ ಹೋಗಿ ಜ್ವರಕ್ಕೆ ಆ ಕಡೆ ಡಾಕ್ಟರ್ ಹತ್ರ ಜ್ವರಕ್ಕೆ ಔಷಧ ತಗೊಂಡು ಬಂದೆ, ನನಗೊಂದು ಕಾಲು ನೋವಿಗೆ ಏನಾದ್ರು ಒಂದು ಕೊಡಿ, ಆ ರೀತಿಯಲ್ಲಿ ಹೇಳೋರು. ಇವತ್ತು ಹೇಗೆ ಮಾಡ್ತಾ ಇದ್ದಾರೆ ಅಂತ, ಇಲ್ಲ ಆಯುರ್ವೇದದಲ್ಲಿ ಎಲ್ಲದೂ ನಮ್ಗೆ ಗುಣ ಆಗುತ್ತೆ, ಆಯುರ್ವೇದದಲ್ಲೇ ಔಷಧಗಳನ್ನ ಕೊಡಿ ಅಂತ ಹೇಳಿ ಈವನ್ ಹಳ್ಳಿ ಪ್ರದೇಶಗಳಲ್ಲೂ ಸಹ ಆಯುರ್ವೇದದ ಒಂದು ಅವೇರ್ನೆಸ್ ಅನ್ನೋದು ಅಷ್ಟು ಬೆಳೆದು ಬಿಟ್ಟಿದೆ. ಇವತ್ತು ಪ್ರತಿಯೊಬ್ಬರು ಆಯುರ್ವೇದದ ಜೀವನ ಕ್ರಮವನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಅದು ಅತ್ಯಂತ ಉತ್ತಮವಾದ ಒಂದು ಬೆಳವಣಿಗೆ ಆಗಿದೆ. ಈಗ ನಮ್ಮ ಜನರೇಷನ್ಗೆ ಹೇಳ್ಬೇಕಾದ್ರೆ ಸೆಕೆಂಡ್
PUC ಆದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ಆಯುರ್ವೇದಿಕ್ ಕಲಿಬಹುದು, ಬಿಕಾಸ್ ಫ್ಯೂಚರಲ್ಲಿ ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳ್ತಾರೆ. ಆದರೆ ನೀವು ಕಲಿಬೇಕಾದ್ರೆ ಆಯುರ್ವೇದಕ್ಕೆ ಮುಂದೆ ಸ್ಕೋಪ್ ಇರುತ್ತಾ ಅನ್ನೋದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಮೂಡಿತ್ತಾ? ನಾನು ಆ್ಯಕ್ಚುಲಿ ಹೇಳಬೇಕಂತೇಳಿ ಹೇಳಿದರೆ ಆ ಸ್ಕೋಪ್ಗಳ ಬಗ್ಗೆ ಆಲೋಚನೆ ಮಾಡಲಿಲ್ಲ. ನನ್ನ PUC ಮುಗೀತು. ನನಗೆ ಇಂಜಿನಿಯರಿಂಗಲ್ಲೂ ಇಂಟ್ರೆಸ್ಟ್ ಇತ್ತು, ಇಲ್ಲ ಅಂತೇಳಿ ಹೇಳಿಲ್ಲ. ಬಟ್ ಇಂಜಿನಿಯರಿಂಗ್ ಮಾಡಿದರೆ ನಾನು ಹೊರಗಡೆಯಲ್ಲಿ ಬೇರೆ ಕಡೆಯಲ್ಲೆಲ್ಲೋ ಹೋಗಿ ನನ್ನ ಒಂದು ಜಾಬನ್ನು ನಾನು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ಬಂದು ನಾನು ಕೃಷಿಯನ್ನೇ ಮಾಡ್ಕೊಂಡಿರ್ಬೇಕಾಗತ್ತೆ. ಕೃಷಿ ಬಗ್ಗೆ ನನಗೇನು ಅಸಡ್ಡೆ ಇರಲಿಲ್ಲ. ಸೊ ಅದಕ್ಕೆ ಯಾವ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ಇಲ್ಲಿಯೇ ಇದ್ದು ಇಲ್ಲಿಯ ಈ ಕೃಷಿಯೊಂದಿಗೆ ಡೆವಲಪ್ ಮಾಡಲಿಕ್ಕೆ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ವಿಮರ್ಶೆ ಮಾಡಿದೆ. ಆವಾಗ ಆಲೋಚನೆ ಬಂದಿದ್ದು ಆಯುರ್ವೇದ. ಸೊ ಆಯುರ್ವೇದವನ್ನು ನಾವು ಕಲ್ತ್ಕೊಂಡ್ರೆ ಕೃಷಿಯೊಂದಿಗೆ ಈ ಎಲ್ಲ ಇದನ್ನು ನಮ್ಮ ಆ್ಯಕ್ಟಿವಿಟೀಸನ್ನು ಡೆವಲಪ್ ಮಾಡಿಕೊಂಡು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ಕಲ್ಪನೆಯನ್ನು ನಾವು ಆವಾಗ ಮಾಡಿಕೊಂಡು ಸೊ ಅದನ್ನು ಸ್ಟಾರ್ಟ್ ಮಾಡಿದ್ದು. ಇದನ್ನು 2010ರಲ್ಲಿ ಈ ಸಂಸ್ಥೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದು. ಆಯುರ್ವೇದ ಅಂತ ಹೇಳಿದ ಕೂಡಲೇ ಅದೊಂದು ಬರೀ ಒಂದು ಮದ್ದು ಅಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಹೌದು, ಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಹೌದು. ವಿಶ್ವ ಅಂತ ಹೇಳಿದ ಕೂಡಲೇ, ಭಾರತ ಅಂತ ಹೇಳಿದ ಕೂಡಲೇ ಎಲ್ರಿಗೂ ನೆನಪಾಗುವಂಥದ್ದು ಆಯುರ್ವೇದ, ಯೋಗ. ಇಲ್ಲಿ ಆಯುರ್ವೇದ ಚಿಕಿತ್ಸೆ ಜೊತೆಗೆ ಯೋಗಾಭ್ಯಾಸ ಇದೆಲ್ಲ ನಡೆಯುತ್ತೆ. ಇದರ ಕುರಿತಾಗಿ ಏನು ಹೇಳ್ತೀರಾ? ಯೋಗದ ಬಗ್ಗೆ ಏನು ಹೇಳ್ತೀರಿ? ಆಯುರ್ವೇದ ಮತ್ತು ಯೋಗ ಅನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖಗಳಿದಂತೆ. ಸೊ ಆಯುರ್ವೇದ ಅನ್ನುವಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯೋಗವೂ ಸಹ ಅದರೊಟ್ಟಿಗೆ ಬಂದ್ಬಿಡ್ತದೆ. ಯಾಕಂತೇಳಿ ಹೇಳಿದರೆ ಯೋಗಾಭ್ಯಾಸಗಳಿಂದ ಅದೆಷ್ಟೋ ಬಾಡಿಯ ಸಮಸ್ಯೆಗಳನ್ನು, ಫಿಸಿಕಲ್ ಎಲಿಮೆಂಟ್ಸ್ಗಳನ್ನು, ಮೆಂಟಲ್ ಎಲಿಮೆಂಟ್ಸ್ಗಳನ್ನ ರಿಲ್ಯಾಕ್ಸ್ ಮಾಡಲಿಕ್ಕಾಗುತ್ತೆ. ಈಗ ಬೆನ್ನು ನೋವಿಗೆ ಔಷಧ ತಗೊಳ್ತಾ ಹೋದರೆ ಅವನು ದಿನಂಪ್ರತಿ ತಗೊಳ್ಬೇಕಾಗ್ತದೆ. ಅದೇ ಒಂದಿಷ್ಟು ಯೋಗಾಭ್ಯಾಸಗಳನ್ನ ತನ್ನ ರುಟೀನಲ್ಲಿ ಅಡಾಪ್ಟ್ ಮಾಡ್ಕೊಂಡು ಹೋದರೆ ಅವನಿಗೆ ದಿನ ಒಂದು 20 ನಿಮಿಷನೋ 15 ನಿಮಿಷನೋ ಆ ಯೋಗಾಭ್ಯಾಸಗಳನ್ನು ಮಾಡ್ತಾ ಹೋದರೆ ಅವನಿಗೆ ಯಾವುದೇ ಔಷಧಗಳನ್ನು ತಗೊಳ್ಳುವಂತಹ ಅವಶ್ಯಕತೆ ಬರುತ್ತದೆ. ಹಾಗಾಗಿ ಆಯುರ್ವೇದದ ಜೊತೆಗೆ ಯೋಗ ಅನ್ನುವಂಥದ್ದು ಅತ್ಯಂತ ಉತ್ತಮವಾಗಿ ಕೆಲಸವನ್ನು ಮಾಡ್ತದೆ. ಡಾಕ್ಟರ್, ಒಂದು ಸೇಯಿಂಗ್ ಇದೆ, ಒಂದು ಹೇಳ್ತಾರೆ ಅಂದರೆ, ವೆನ್ ಯುವರ್ ಡಯಟ್ ಈಸ್ ಕರೆಕ್ಟ್ ದೆರ್ ಇಸ್ ನೋ ನೀಡ್ ಆಫ್ ಮೆಡಿಸಿನ್, ವೆನ್ ಯುವರ್ ಡಯಟ್ ಈಸ್ ರಾಂಗ್ ಮೆಡಿಸಿನ್ ಇಸ್ ಆಫ್ ನೋ ಯೂಸ್ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಡಾಕ್ಟರ್? 100% ಟ್ರೂ. ನೀವು ಏನು ಹೇಳಿದ್ದೀರಲ್ಲ ಅದನ್ನೇ ನಾವು ಹೇಳ್ತೀವಿ. ಅದಕ್ಕೆ ಡಯಟಿನ ಬಗ್ಗೆ ಅತ್ಯಂತ ಮಹತ್ವಪೂರ್ಣವಾದ ಒಂದು ಇದನ್ನು ನಮ್ಮ ಆಯುರ್ವೇದದಲ್ಲಿ ನಾವು ಹೇಳ್ತೀವಿ, ಪಥ್ಯಾಹಾರ ಅಂತ. ಸೊ ಆಯುರ್ವೇದ ಔಷಧ ಮಾಡುವಾಗ ಪಥ್ಯಾಹಾರಗಳನ್ನು ಫಾಲೋ ಮಾಡುವಂಥದ್ದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನೀವು ಹೇಳಿದ್ರು ಅದು ಖಂಡಿತವಾಗ್ಲೂ. ಯಾಕಂತ ಹೇಳಿದರೆ ಒಂದು ಔಷಧವನ್ನು ತಗೊಳ್ತಾ ಇದ್ರೆ ಅದಕ್ಕೆ ಅಪೋಸಿಟ್ ಆಗಿರುವಂತಹ ಫುಡ್ಡನ್ನು ತಗೊಂಡ್ರೆ ಆ ಔಷಧದಲ್ಲಿ ಯಾವ ಫುಡ್ಡನ್ನು ತಗೊಳ್ಬಾರ್ದು ಅಂತೇಳಿ ಹೇಳಿ ನಾವು ಮೆನ್ಷನ್ ಮಾಡಿರ್ತೇವೆ. ಆ ಒಂದು ಫುಡ್ಡನ್ನು ತಗೊಂಡ್ರೆ ಖಂಡಿತವಾಗ್ಲೂ ಆ ಔಷಧ ಅನ್ನುವಂಥದ್ದು ಪರಿಣಾಮಕಾರಿಯಾಗಿ ಒಂದು ಪ್ರಭಾವವನ್ನು ಬೀರುವುದಿಲ್ಲ. ಅದರ ಬದಲಾಗಿ ಅದು ನೆಗೆಟಿವ್ ಆಗುತ್ತೆ ಹೋಗ್ತದೆ. ಈಗ ಕಾಲು ನೋವಿಗೆ ಅವನು ತಗೊಂಡ ಅವನಿಗೆ ಅದಕ್ಕೆ ಅಪಥ್ಯವಾಗಿರುವಂತಹ ಒಂದು ಆಹಾರವನ್ನು ಅವನು ಸೇವನೆ ಮಾಡಿದ, ಕಾಲು ನೋವಿನ ಮೆಡಿಸಿನ್ ಜೊತೆಗೆ ಅಪಥ್ಯವಾಗಿರುವಂತಹ ಆಹಾರವನ್ನು ಸೇವನೆ ಮಾಡಿದ ಅಂತ ಹೇಳಿದ್ರೆ ಖಂಡಿತವಾಗಿ ಅವನಿಗೆ ಕಾಲು ನೋವು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆಹಾರ ಕ್ರಮ ಅನ್ನುವಂಥದ್ದು ಬಹಳ ಮುಖ್ಯ ಯಾವುದೇ ಆಯುರ್ವೇದ ಔಷಧ ಅಥವಾ ಆಯುರ್ವೇದ ಚಿಕಿತ್ಸೆಯನ್ನು ತಗೊಳ್ಳುವಾಗ. ಹಾಗಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಅಡ್ಮಿಷನ್ ಆಗಿರುವಂತಹ ಪ್ರತಿಯೊಂದು ಪೇಷಂಟ್ಸ್ಗಳಿಗೆ ನಮ್ಮಲ್ಲಿ ಇಲ್ಲಿ ನಾವು ಫ್ರೆಶ್ಲಿ ಪ್ರಿಪೇರ್ಡ್ ಫುಡ್ಗಳನ್ನು ಇಲ್ಲೇ ನಾವು ಮಾಡಿಕೊಡ್ತೀವಿ. ಯಾಕಂತ ಹೇಳಿದ್ರೆ ಅವನಿಗೆ ಆ ರೀತಿಯ ಒಂದು ಫುಡ್ಡಿನ ಅವಶ್ಯಕತೆ ಇರ್ತದೆ. ಕೆಲವೊಬ್ಬರಿಗೆ ಕೆಲವೊಂದು ಫುಡ್ ಆಗ್ತದೆ, ಕೆಲವೊಂದು ಫುಡ್ ಕೊಡ್ಲಿಕ್ಕೆ ಇರೋದಿಲ್ಲ. ಸೊ ಅದನ್ನ ಅವರಿಗೆ ನಾವು ಹೇಳಿದ್ರೆ ಆಗೋದಿಲ್ಲ. ಹಾಗಾಗಿ ಅವರಿಗೆ ಪಥ್ಯಾಹಾರದ ಸಪರೇಟ್ ಆದ ಒಂದು ಕೊಠಡಿನೇ ಮಾಡಿಬಿಟ್ಟು ಅಲ್ಲಿ ನಾವು ಈ ಪಥ್ಯಾಹಾರಗಳನ್ನು ಅವರಿಗೆ ಕೊಡ್ತೀವಿ. ಕಂಪ್ಲೀಟ್ ಲೈಫ್ ಸ್ಟೈಲ್ ಅಲ್ಲಿ ನೋಡ್ಕೊಳ್ಳಾಗುತ್ತೆ, ಬೆಳಿಗ್ಗೆಯಿಂದ ಯೋಗ ಹಿಡಿದು ಅವರ ಫುಡ್ಡಿನ ವರೆಗೂ ಕಂಪ್ಲೀಟ್ ನೋಡ್ಕೋತೀರಾ? ಹೌದು, ಸಂಪೂರ್ಣವಾದಂತಹ ಒಂದು ಅವರ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿ, ಅಂದ್ರೆ ಟೈಮಿಂಗ್ ಆಫ್ ದಿ ಫುಡ್ ಟೈಮಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಇವತ್ತು 8 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ, ನಾಳೆ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದಾಗ ದೇರ್ ಇಸ್ ನೋ ಯೂಸ್. ಸೊ ಆ ಟೈಮಿಂಗ್ ಆಫ್ ದ ಫುಡ್ ಇರ್ಬೋದು, ಬೆಳಿಗ್ಗೆ ಯೋಗ ಸೆಷನ್ಸ್ ಇರ್ಬೋದು, ಆಮೇಲೆ ಚಿಕಿತ್ಸೆಗಳಿರ್ಬೋದು, ಮಧ್ಯಾಹ್ನ ಫುಡ್ ಇರ್ಬೋದು. ಮಧ್ಯಾಹ್ನ ಫುಡ್ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಅದನ್ನ ಇಲ್ಲಿ ಕೊಟ್ಟು ನಾವು ಕಲಿಸ್ತೇವೆ ಅವರಿಗೆ ಮಾಡ್ಕೊಳ್ಳುವ ಹಾಗೆ. ಆಮೇಲೆ ರಾತ್ರಿ ಎಷ್ಟು ಗಂಟೆಗೆ ಊಟ ಮಾಡಬೇಕು, ಯಾಕಂದರೆ ಸಂಜೆ ಆಹಾರವನ್ನು ನಾವು ಬೇಗ ಸೇವನೆ ಮಾಡಬೇಕು. ಮತ್ತು ರಾತ್ರಿ ಎಷ್ಟು ಗಂಟೆಗೆ ನೀವು ಮಲಗಬೇಕು, ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಬೇಕು. ಸೊ ಆ ಕಂಪ್ಲೀಟ್ ರುಟೀನ್ ಅವರ ಲೈಫ್ ಸ್ಟೈಲ್ ಹೇಗಿದೆ
ಓಕೆ. ಅದನ್ನ ನಾವಿಲ್ಲಿ ಟೀಚ್ ಮಾಡಿ ಅವರು 1 ವಾರನೋ 2 ವಾರನೋ ಇಲ್ಲಿರುವಾಗ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅವರಿಗೆ ಯಾಕಂದ್ರೆ ಬೇರೆ ಆಪ್ಷನ್ಸ್ ಇಲ್ಲದೆ ಇರುವಾಗ 100% ಅವರು ಅದೇ ಒಂದು ರುಟೀನಿಗೆ ಒಳಪಡ್ತಾರೆ. ಆವಾಗ ಅವರು ತಮ್ಮ ಜೀವನ ಶೈಲಿಯಾಗಿ ಅದು ಮಾರ್ಪಟ್ಕೊಳ್ತಾರೆ. ಆ ಮುಖೇನ ಉತ್ತಮವಾದ ರಿಸಲ್ಟ್ಸ್ ಅನ್ನು ಸಹ ಕಾಣಲಿಕ್ಕೆ ಸಾಧ್ಯ ಇದೆ. Along with detoxification treatment, we give relaxation treatment like Shirodhara, Tailadhara, and everything. And also for rejuvenation, we give Shashtika Shali Pinda Sveda and also Patra Pinda Sveda. Leech treatment also we give, and also Agni Karma. All treatments we usually give here. We have 5 female therapists and 3 male therapists. Hello, I'm Jhamkar and I'm from India, Hyderabad. So the first time we got to know about Chitrakoota was from one of my colleagues. So it was regarding my father who is suffering from liver cirrhosis. So he came here for Ayurvedic treatment and Panchakarma detoxification, and he is right now on regular medication with Dr. Rajesh Pairi. So I can say it worked as a miracle for him, and the disease has stabilized over a period of time. So after that, more like my father-in-law, mother-in-law, everyone started coming here, and now I have come because of some hormonal imbalance and IBS issues. So it's been only 7 days, and I can say I feel so good, so fresh and so energetic. Even the place is so peaceful and calm that when you come here, you forget half of your stress. ಲೈಫ್ ಸ್ಟೈಲ್ ಅಂತ ಹೇಳುವಾಗ ನಾನು ಇದನ್ನು ಹೇಳಲೇಬೇಕು. ಈಗಿನ ಪ್ರೆಸೆಂಟ್ ನಮ್ಮ ಜನ್ರೇಷನ್ಗೆ ಅಂತ ಹೇಳುವಾಗ ಸೂರ್ಯೋದಯ ನಾವು ನೋಡುವಂಥದ್ದು ಎಕ್ಸಾಮ್ ಟೈಮಲ್ಲಿ ಮಾತ್ರ. ಬೇರೆ ಟೈಮಲ್ಲೆಲ್ಲ ನಮ್ಗೆ ಬೆಳಗಾಗುವಂಥದ್ದೇ 8 ಗಂಟೆಗೆ. ಸೂರ್ಯೋದಯ ಮುಂಚೆ ಏಳುವಂಥದ್ದು, ಆ ಟೈಮಲ್ಲಿ ಎದ್ದು ಯೋಗಾಭ್ಯಾಸ ಮಾಡುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಡಾಕ್ಟರ್ ಆ್ಯಕ್ಚುಲಿ? ಆಯುರ್ವೇದದಲ್ಲಿ ನಾವು ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ. ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿದರೆ ಸುಮಾರು 96 ನಿಮಿಷ, ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲಿನ ಒಂದು ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳಿ ಕರಿತೇವೆ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾವಾಗ ಅವನ ಮೈಂಡ್ನಲ್ಲಿ ಆಗುವಂತಹ ಪರಿವರ್ತನೆಗಳೇ ಬೇರೆ. ರಿಚ್ ಆಕ್ಸಿಜನ್ ಲೆವೆಲ್ ಇರ್ಬೋದು, ಎನ್ವೈರ್ಮೆಂಟ್ ಕಾಮ್ ಆಗಿರ್ತದೆ. ಆ ಒಂದು ಸಮಯದಲ್ಲಿ ಯೋಗಾಭ್ಯಾಸಗಳು, ಪ್ರಾಣಾಯಾಮ, ಧ್ಯಾನವನ್ನು ಮಾಡಿದರೆ ಅವನ ಬಾಡಿ ಮತ್ತು ಮೈಂಡ್ ಅನ್ನುವಂಥದ್ದು ಶ್ರಿಂಕನೈಸೇಷನ್ ಆಗಿಬಿಡುತ್ತೆ. ಅವನು ಏನೊಂದು ಇಷ್ಟಪಡ್ತಾನೆ, ಏನೊಂದು ಇಚ್ಛೆ ಪಡ್ತಾನೆ ಅದನ್ನು ನೆರವೇರಿಸಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಮತ್ತು ಅದರೊಂದಿಗೆ ಅದೆಷ್ಟೋ ಕಾಯಿಲೆಗಳು ಬೆಳಿಗ್ಗೆ ಏಳೋದ್ರಿಂದ, ನಾವು ಆಯುರ್ವೇದದ ವೈದ್ಯರಾಗಿ ನಾವು ಹೇಳೋದಂತ ಹೇಳಿ, ಅದೆಷ್ಟೋ ಕಾಯಿಲೆಗಳನ್ನು ಕೇವಲ ಬೆಳಿಗ್ಗೆ ಬೇಗ ಏಳೋದ್ರಿಂದನೇ ಗುಣಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಲೈಫ್ ಸ್ಟೈಲ್ ನೀವು ಚಿತ್ರಕೂಟದಲ್ಲಿ ಅಡಾಪ್ಟ್ ಮಾಡಿ ಬಿಡ್ತೀರಾ? ಚಿತ್ರಕೂಟ ಅಂತ ಹೇಳಿದ ಕೂಡಲೇ ಅದರಿಂದ ಹೊರಹೊಮ್ಮಿದಂತಹ ಪ್ರಾಡಕ್ಟ್ ಶಿಶು ಪೋಷಕ್. ಇದರ ಕುರಿತಾಗಿ ಏನು ಹೇಳ್ತೀರಾ ಸರ್? ಶಿಶು ಪೋಷಕ್ ಬಗ್ಗೆ ಏನು ಹೇಳ್ತೀರಾ? ಎಸ್ಪೆಷಲಿ ಅದ್ರ ಬಗ್ಗೆ ಡೀಟೇಲ್ಸ್ ಒಮ್ಮೆ ಆಡಿಯನ್ಸ್ಗೆ ಕೊಟ್ಬಿಡಿ. ಶಿಶು ಪೋಷಕ್ ಅಂದರೆ ಏನು ಅಂತ. ಶಿಶು ಪೋಷಕ್ ಅಂತೇಳಿ ಹೇಳಿದರೆ ಅದೊಂದು ಮಕ್ಕಳ ಒಂದು ಆಹಾರ. ಸುಮಾರು 6 ತಿಂಗಳ ನಂತರದ ಮಕ್ಕಳಿಗೆ ನೀಡುವಂತಹ ಒಂದು ನೈಸರ್ಗಿಕವಾದಂತಹ ಆಹಾರ. ಸೊ ಇದರಲ್ಲಿ ಮುಖ್ಯವಾಗಿ ಈಗ ಎಲ್ಲರೂ ಮನೆಯಲ್ಲಿ ಬೇಳೆ ಕಾಳುಗಳನ್ನು, ಅಕ್ಕಿಗಳನ್ನು ಹಾಕಿ ಎಲ್ಲರೂ ಗುದ್ದಿ ಮನೆಯಲ್ಲೇ ಮಾಡಿಕೊಡ್ತಾರೆ. ಅದೇ ರೀತಿಯಲ್ಲಿ ಆದರೆ ಇದರಲ್ಲಿ ವಿಶೇಷತೆ ಇದೆ. ಅಂದರೆ ಒಂದು ಮಗುವಿನ ಬೆಳವಣಿಗೆಗೆ, ಸರ್ವತೋಮುಖವಾದಂತಹ ಬೆಳವಣಿಗೆಗೆ ಯಾವ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿ ಬೇಕು ಅದು ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ. ಅಥವಾ ಯಾವ್ಯಾವ ಪೋಷಕಾಂಶಗಳು ಮಕ್ಕಳಿಗೆ ಬೇಕು, ಸೊ ಅದನ್ನು ಅನಲೈಸಿಸ್ ಮಾಡಿ ಆ ಪೋಷಕಾಂಶಗಳು ಯಾವುದು ಬೇಕು ಅದಕ್ಕೆ ಪೂರಕವಾಗಿರುವಂತಹ ಬೇಳೆಕಾಳುಗಳನ್ನು ಅದರಲ್ಲಿ ಸೇರಿಸಿದ್ವಿ. ಒಂದು. ಎರಡನೇದಾಗಿ ಅದರಲ್ಲಿ ಅಕ್ಕಿಯನ್ನು ನಾವು ಏನು ಯೂಸ್ ಮಾಡ್ತೀವಿ, ಆ ಅಕ್ಕಿ ಅನ್ನುವಂಥದ್ದು ಸಂಪೂರ್ಣವಾಗಿ ಪಾಲಿಶ್ ರಹಿತವಾದ ಅಕ್ಕಿ ಆಗಿರ್ತದೆ. ಹಾಗೆ ಮಕ್ಕಳ ಇವತ್ತಿನ ಮಕ್ಕಳಲ್ಲಿ ದೇಹದಲ್ಲಿ ಬೆಳವಣಿಗೆ ಬರ್ತದೆ, ಆದರೆ ಮಾನಸಿಕ ಬೆಳವಣಿಗೆ ಅಷ್ಟು ಆಗಿರೋದಿಲ್ಲ, ತುಂಬ ಹಠ ಮಾಡುವಂಥದ್ದು. ಸೊ ಅದನ್ನೆಲ್ಲ ಸರಿದೂಗಿಸ್ಲಿಕ್ಕೋಸ್ಕರ ಅದರಲ್ಲಿ ನಾವು ಬ್ರಾಹ್ಮಿಯನ್ನು ಆ್ಯಡ್ ಮಾಡಿರ್ತೀವಿ. ಮತ್ತೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಪರಿಶುದ್ಧವಾಗಿರಬೇಕು ಅಂತೇಳಿ ಹೇಳಿ ಅದಕ್ಕೆ ಪೂರಕವಾಗಿರುವಂತಹ ಅಂಶಗಳನ್ನು ಆ್ಯಡ್ ಮಾಡಿರ್ತೀವಿ. ಅಥವಾ ಫೈಬರ್ ಬೇಕು, ಐರನ್ ಎಷ್ಟು ಬೇಕು ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸುಮಾರು ಒಂದು 10-12 ರೀತಿಯಾದಂತಹ ಬೇಳೆ ಕಾಳುಗಳನ್ನು, ಅಂದರೆ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಆ ರೀತಿ ಅದನ್ನ ನಾವು ಬೇರ್ಪಡಿಸ್ಬಿಟ್ಟು ಅದನ್ನ ಮಾಡಿರುವಂಥದ್ದು ಈ ಶಿಶು ಪೋಷಣ. ಚಿಕ್ಕ ಮಗುವಿನ ಅಂದರೆ 6 ತಿಂಗಳ ನಂತರದ ಮಗುವಿನ ಹಿತದೃಷ್ಟಿಯಿಂದ ಆ ಮಗುವಿನ ಬೆಳವಣಿಗೆ ನಿಸರ್ಗದಿಂದಲೇ ತಯಾರಿಸಿದ ಚಿತ್ರಕೂಟ ಶಿಶು ಪೋಷಕ್ ಎನ್ನುವ ಹೆಸರಿನಿಂದ ಸಮಾಜಕ್ಕೆ ಪರಿಚಯಿಸಿದ್ದಾರೆ.
ಬೇಸಿಕಲಿ ಅಂದರೆ ಈಗ ನಾರ್ಮಲ್ ಪರ್ಸನ್ಸಿಗೆ ಮಕ್ಕಳಿಗೆ ಪ್ರೋಟೀನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಬರೀ ಪ್ರೋಟೀನ್ಸ್ ಕೊಟ್ಟರೆ ಆಗಲ್ಲ, ಕಾರ್ಬೋಹೈಡ್ರೇಟ್ಸ್ ಬೇಕು ಅಂತ ಹೇಳಿದ್ರೆ ಬರೀ ಅನ್ನ ಸಾರು ಅಂತ ಕೊಟ್ಟರೆ ಆಗಲ್ಲ, ಎಲ್ಲ ಪ್ರೋಟೀನ್ ಎಲ್ಲ ನ್ಯೂಟ್ರಿಯನ್ಸ್ ಮಿಕ್ಸ್ ಬೇಕು. ದಟ್ ಈಸ್ ನಥಿಂಗ್ ಬಟ್ ಶಿಶು ಪೋಷಕ. ಎಸ್. ಹಾಗಾದರೆ ಇಲ್ಲಿನ ಚಿತ್ರಕೂಟದ ಸ್ಪೆಷಾಲಿಟಿ ಏನು ಡಾಕ್ಟರ್? ಚಿತ್ರಕೂಟದ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ನಮ್ಮದು ಬೇಸಿಕಲಿ ಆಯುರ್ವೇದ ಆಶ್ರಮ, ಆಯುರ್ವೇದ ಹಾಸ್ಪಿಟಲ್ ಇದು. ಇಲ್ಲಿ ಒಂದು ನಮಗೆ ಜೀವನ ಕ್ರಮಕ್ಕೆ ಬೇಕಾಗಿರೋ ಒಂದು ಸಂಪೂರ್ಣ ಜೀವನ ಕ್ರಮ ಹೇಗಿರಬೇಕು ಅನ್ನುವಂಥ ತಿಳಿಸ್ತೇವೆ. ಸಾವಯವ ರೀತಿಯಲ್ಲಿ ತರಕಾರಿಗಳನ್ನು ಬೆಳೆದು ಅದರಿಂದನೇ ಅವರಿಗೆ ಬೇಕಾಗಿರುವಂತಹ ಪಥ್ಯ ಆಹಾರಗಳನ್ನು ನಾವು ಮಾಡಿ ಇಲ್ಲಿ ಕೊಡ್ತೇವೆ. ಪ್ರತಿನಿತ್ಯ ಅವರಿಗೆ ಯೋಗಾಭ್ಯಾಸಗಳನ್ನು ಯಾವ ಯೋಗಾಭ್ಯಾಸ ಮಾಡಬೇಕು ಮಾಡಬಾರ್ದು ಅನ್ನೋಂತ ತಿಳಿಸ್ತೀವಿ. ಮತ್ತೆ ಸ್ಮೃತಿ ಮೆಡಿಟೇಷನ್, ಅವರಿಗೆ ಒಂದು ಧ್ಯಾನದ ಮುಖೇನ ಅವರ ಒಳ ಮನಸ್ಸಿನ ಒಂದು ವಿಮರ್ಶೆ ಮಾಡುವಂತಹ ಒಂದು ಪ್ರೋಸೆಸ್ ಸ್ಮೃತಿ ಮೆಡಿಟೇಷನ್ ಅಂತ ಕರಿತೀವಿ, ಅದನ್ನ ಸಹ ಇಲ್ಲಿ ಹೇಳಿಕೊಡ್ತೀವಿ. ಅದ್ರ ಒಂದಿಗೆ ಈಗ ನಮ್ಮ ತೋಟ ಇದೆ, ಒಂದು 150 ಜಾತಿಯ ಔಷಧೀಯ ಸಸ್ಯಗಳಿದೆ ಇಲ್ಲಿ, ಆ ಸಸ್ಯಗಳನ್ನು ನೋಡಬಹುದು ಅವರಿಗೆ. ಹಾಗೆ ಮತ್ತೆ ಇನ್ನೂ ವಿಶೇಷ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಅಡ್ಮಿಷನ್ ಆಗಿರುವಂತಹ ಪ್ರತಿಯೊಬ್ಬ ರೋಗಿಗೂ ಇಲ್ಲಿಯೇ ನಾವು ಫ್ರೆಶ್ ಆಗಿ ಮೆಡಿಸಿನ್ಸ್ಗಳನ್ನ ಪ್ರಿಪೇರ್ ಮಾಡಿ ಕೊಡ್ತೀವಿ. ನಾವು ಹೊರಗಡೆಯ ಮೆಡಿಸಿನ್ಸ್ಗಳನ್ನ ತಂದು ಅದು ಎಷ್ಟೋ ದಿವಸ ಆಗಿರ್ಬೋದು, ಆ ರೀತಿಯ ಮೆಡಿಸಿನ್ಸ್ಗಳನ್ನ ನಾವು ಕೊಡೋದಿಲ್ಲ. ಇಲ್ಲೇ ನಮ್ಮದೇ ಫಾರ್ಮಸಿಯಲ್ಲಿ ಇಲ್ಲೇ ನಾವು ಫ್ರೆಶ್ ಮಾಡಿ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತೀವಿ. ಹಾಗಂತೇಳಿ ಹೇಳಿ ನಮ್ಮ ಮೆಡಿಸಿನ್ಸ್ಗಳು ಹೊರಗಡೆ ಸೇಲಿಗಿದೆಯಾ? ಖಂಡಿತವಾಗ್ಲೂ ನಮ್ಮ ಮೆಡಿಸಿನ್ಸ್ಗಳು ಹೊರಗಡೆ ಸೇಲಿಗಿಲ್ಲ. ಓನ್ಲಿ ಇಲ್ಲಿ ಅಡ್ಮಿಷನ್ ಆದವರಿಗೆ ಆ ಮೆಡಿಸಿನ್ಸ್ಗಳನ್ನ ಇಲ್ಲೇ ತಯಾರು ಮಾಡಿ ಕೊಡ್ತೀವಿ. ಈ ರೀತಿಯಲ್ಲಿ ಹಲವಾರು ವಿಭಿನ್ನತೆಗಳನ್ನು ಹೊಂದಿರುವಂಥದ್ದು. ಹಾಗೆ ಮೊದಲೇ ಹೇಳಿದ್ದೀನಿ, ನಮ್ಮದೇ ಆದಂತಹ ಒಂದು ಗೋಶಾಲೆ ಇದೆ. ಸೊ ಅದನ್ನ ಪರಿಶುದ್ಧವಾದ ದೇಶಿ ದನದ ಅಂದ್ರೆ ಹಾಲಿನಲ್ಲಿ 2 ವಿಧ ಇರ್ತದೆ, A1 ಮಿಲ್ಕ್ ಮತ್ತೆ A2 ಮಿಲ್ಕ್ ಅಂತ ಹೇಳಿ. ದೇಶಿ ದನಗಳು ಅಂದ್ರೆ ಭಾರತೀಯ ತಳಿಯ ದನಗಳು ಕೊಡುವಂಥದ್ದು A2 ಮಿಲ್ಕ್ ಆಗಿರ್ತದೆ. ಸೊ ಅದು ಒಬ್ಬರ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ಅಂತಹ ಹಾಲು, ಅದರದ್ದೇ ಮಾಡಿರುವಂತಹ ತುಪ್ಪ ಆಗಿರ್ಬೋದು, ಅದರದ್ದೇ ಮಾಡಿರುವಂತಹ ಮಜ್ಜಿಗೆ. ಸೊ ಅದನ್ನೆಲ್ಲ ನಾವು ಇದನ್ನು ಉಪಯೋಗಿಸ್ಕೊಂಡು ಸಂಪೂರ್ಣವಾದ ಒಂದು ಚಿಕಿತ್ಸಾ ಕ್ರಮ ಆಗಬೇಕಿದ್ರೆ ಇದೆಲ್ಲ ಇದ್ರೆ ಮಾತ್ರ ಆಗ್ತದೆ. ಸೊ ಅದನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಇದೇ ಚಿತ್ರಕೂಟದ ಒಂದು ವೈಶಿಷ್ಟ್ಯತೆ. ಚಿತ್ರಕೂಟ ಇದರ ಗೇಟ್ ಒಳಗೆ ಎಂಟ್ರಿ ಆದ ಕೂಡಲೇ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್, ಆ ಒಂದು ಹಾಯಾಗಿ ಕೂತ್ಕೋಬಹುದು ಅಂತ ಅನ್ಸೋ, ಮನಸ್ಸಿಗೆ ಹಿತ ಕೊಡುವಂತಹ ಒಂದು ವಾತಾವರಣ, ಅಲ್ಲಿರುವಂತಹ ಅಷ್ಟು ಆಲ್ಮೋಸ್ಟ್ 100ಕ್ಕೂ ಮಿಗಿಲಾಗಿ ಸಸ್ಯ ವೈವಿಧ್ಯತೆ ಇದೆ. ಇದರ ಕುರಿತಾಗಿ ಏನು ಹೇಳ್ತೀರಾ? ಇದನ್ನು ಹೇಗೆ ನೋಡ್ಕೋತೀರಾ? ಇಲ್ಲಿರುವಂತಹ ಸಸ್ಯಗಳನ್ನಾಗಿರ್ಬೋದು. ಇದನ್ನ ನಮ್ಮ ಟೀಮ್ ಇದೆ, ಈ ಒಂದು ನನ್ನ ತಂದೆ ಸಹ ಇದರ ಒಂದು ಮಾಡ್ಕೊಂಡಿದ್ದಾರೆ. ಅವರು ಸಹ ಅವರಿಗೆ ಕೃಷಿಯಲ್ಲಿ ಬಹಳ ಆಸಕ್ತಿ. ಸೊ ಅವರು ಈ ಸಸ್ಯಗಳನ್ನ ಇದು ಮಾಡೋದು, ಅದಕ್ಕೆ ಪೋಷಣೆಗೆ ಬೇಕಾಗುವಂತ ಇದನ್ನ ವ್ಯವಸ್ಥೆಗಳನ್ನ ಅವರು ಮಾಡ್ತಾರೆ. ಸೊ ಎಲ್ಲರೂ ಒಟ್ಟಾಗಿ ನಮ್ಮ ಮಿಸ್ಸಸ್ ಇರ್ಬೋದು, ನಮ್ಮ ತಾಯಿ, ಹಾಗೆ ನಮ್ಮ ಸ್ಟಾಫ್ಸ್ ಎಲ್ಲ ಸೇರ್ಬಿಟ್ಟು, ಯಾಕಂದ್ರೆ ಇದು ಒಂದು ದೊಡ್ಡ ಸಂಸ್ಥೆ, ನಮ್ಮಲ್ಲಿ ಸುಮಾರು 15 ಜನ ಸ್ಟಾಫ್ಸ್ ಇದ್ದಾರೆ. ಸೊ ಎಲ್ಲರ ಒಂದು ಇನ್ವಾಲ್ವ್ಮೆಂಟ್ ಇಂದ ಈ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಸಾಧ್ಯ ಅಂತ. ಆಯುರ್ವೇದ ಅಂತ ಹೇಳಿದ ಕೂಡಲೇ ಎಲ್ಲರಿಗೂ ಒಂದು ಮನೋಭಾವ ಇದೆ, ಇದು ಋಷಿ ಮುನಿಗಳಿಂದ ಆರಂಭವಾಗಿರುವಂಥದ್ದು, ಬರೀ ಹಿಂದೂಗಳಿಗೆ ಸೀಮಿತವಾಗಿರುತ್ತೆ. ಆದರೆ ಇಲ್ಲಿ ಚಿತ್ರಕೂಟದಲ್ಲಿ ಬೇರೆ ಬೇರೆ ಧರ್ಮದವರು ಕೂಡ ಬರ್ತಾರಾ, ಚಿಕಿತ್ಸೆ ಪಡಿತಾರಾ? ಅದೊಂದು ತಪ್ಪು ಕಲ್ಪನೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಆಯುರ್ವೇದ ಅನ್ನುವಂಥದ್ದು ಜೀವನ ಕ್ರಮ, ಆಯುಷೋ ವೇದ ಅಂದ್ರೆ ಲೈಫ್ ಸ್ಟೈಲ್ ಮತ್ತೆ ಇದನ್ನ ಏನು ತಿಳಿಸುವಂಥದ್ದೇ ಈ ಆಯುರ್ವೇದ. ಹಾಗಾಗಿ ಇದು ಹಿಂದೂಗಳ ಮುಖೇನ ಒರಿಜಿನ್ ಆಗಿದ್ದೇ ವಿನಃ ಹಿಂದೂಗಳಿಗೆ ಸೀಮಿತವಲ್ಲ. ಪ್ರತಿಯೊಬ್ಬರು ಇವತ್ತಿನ ನಮ್ಗೆ ಜಗತ್ತಿನ ನಾನು ಹೇಳಿದ್ದೀನಿ 25ಕ್ಕೂ ಅಧಿಕ ದೇಶಗಳಿಂದ ಬರ್ತಾರೆ ಅಂತ ಹೇಳಿದ್ರು. ಎಲ್ಲ ವಿಭಿನ್ನ ಧರ್ಮದವರು ಇರ್ತಾರೆ. ಭಾರತದ ಮೂಲೆಗಳಿಂದ ಬರ್ತಾರೆ, ಅಲ್ಲಿಂದ ಸಹ ವಿಭಿನ್ನ ಧರ್ಮದವರು ಬರ್ತಾರೆ. ಸೊ ಎಲ್ಲರೂ ಈ ಒಂದು ಚಿಕಿತ್ಸಾ ಕ್ರಮಗಳಲ್ಲಿ, ಯಾಕಂದ್ರೆ ಒಬ್ಬನ ಆರೋಗ್ಯ ಅನ್ನುವಂಥದ್ದು ಮುಖ್ಯ ಆಗಿರ್ತದೆ ಅವನಿಗೆ. ಸೊ ಅದನ್ನ ಪಡ್ಕೊಳ್ಲಿಕ್ಕೋಸ್ಕರ ಅವನು ಇಲ್ಲಿ ಧರ್ಮವನ್ನು ನಾವು ನೋಡೋದಿಲ್ಲ, ಅಥವಾ ಬಂದವನು ಯಾವ ಧರ್ಮದವನು ಅಂತ ಹೇಳಿ ಆ ರೀತಿಯಲ್ಲಿ ಚಿಕಿತ್ಸೆಗಳನ್ನು ಕೊಡೋದಿಲ್ಲ. ಸೊ ಇದು ಕೇವಲವಾಗಿ ಅವರ ವೈಯಕ್ತಿಕವಾಗಿ ಅವರ ಕಾಯಿಲೆಯನ್ನು ಗುಣಪಡಿಸುವಂಥದ್ದು ಆಗಿರ್ತದೆ. Namaste, my name is Margarita and I am from Russia. And I would like to tell my feedback about Ayurvedic treatment in Chitrakoota. I already visit this place second time. And I want to share that I feel myself here like at home.
I feel kind care about you. I feel like I restore my health, and I feel like I restore my emotional condition. And staff is very polite and very careful. And doctor guide you very proper and very caring state. So I am very grateful this place for that benefits for my health, which I get it here, and I hope so that I will come back here soon after 1 year. ಆಯುರ್ವೇದದಿಂದ ಆಯಸ್ಸು ವೃದ್ಧಿ ಆಗುತ್ತೆ, ಇದು ನಿಜನಾ? ಎಷ್ಟರ ಮಟ್ಟಿಗೆ ನಿಜ? ಚಿತ್ರಕೂಟದಲ್ಲಿ ಹೇಗೆ ಸಾಧ್ಯ? ಆಯುರ್ವೇದದಿಂದ ಆಯುಷ್ ವೃದ್ಧಿ ಆಗುತ್ತೆ, ಖಂಡಿತವಾಗ್ಲೂ ಸತ್ಯ. ಯಾಕಂತ ಹೇಳಿದ್ರೆ ನೀವು ನೋಡಿ, ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ಗಳು ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಆಗಿರ್ತದೆ. ಆ ಟಾಕ್ಸಿನ್ಸ್ ಗಳನ್ನ ತೆಗೆದವಾಗ ದೇಹ ಡಿಟಾಕ್ಸಿಫಿಕೇಶನ್ ಆದವಾಗ ಆಟೋಮೆಟಿಕ್ ಆಗಿ ನಮ್ಗೆ ವೃದ್ಧಿ ಆಗ್ತದೆ. ಉದಾಹರಣೆಗೆ ನಿಮ್ಮ ಹತ್ರ ಒಂದು ಕಾರ್ ಇದೆ, ಆ ಕಾರಿನ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ತಾ ಹೋದ್ರೆ ಅದರ ಇಂಜಿನ್ ಬಾಳಿಕೆ ಚೆನ್ನಾಗಿ ಬರ್ತದೆ. ಹಾಗೆ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ ಅಂದ್ರೆ ಆ ಸರ್ವಿಸ್ ಗಳನ್ನ, ಬಾಡಿನ ಪಂಚಕರ್ಮವನ್ನ ನೀವು ತಗೊಳ್ತಾ ಹೋದ್ರೆ, ವರ್ಷಕ್ಕೊಂದ್ಸತಿನೋ 2 ವರ್ಷಕ್ಕೊಂದ್ಸತಿನೋ ನೀವು ತಗೊಳ್ತಾ ಹೋದ್ರೆ, ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ತಾ ಹೋದ್ರೆ ಆ ಇಂಜಿನ್ ಆಯುಷ್ಯ ಅನ್ನುವಂಥದ್ದು ಜಾಸ್ತಿ ಬರ್ತದಲ್ವಾ. ಸೊ ಈ ಮುಖೇನ ಮತ್ತೆ ಆಯುರ್ವೇದದಲ್ಲಿ ನಾವು ರಸಾಯನ ಚಿಕಿತ್ಸೆ ಅಂತೇಳಿ ಹೇಳ್ತೀವಿ. ರಸಾಯನ ಅಂತೇಳಿ ಹೇಳಿದವಾಗ ದೇಹದಲ್ಲಿ ನಾವು ಸಪ್ತ ಧಾತುಗಳು ಅಂತ ಹೇಳಿ ಹೇಳ್ತೀವಿ. ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜ ಅಂತ, ಶುಕ್ರ. ಸೊ ಈ ಧಾತುಗಳನ್ನ ಪೋಷಣೆ ಮಾಡುವಂಥದ್ದು ಇರ್ತದೆ. ಪೋಷಣೆ ಮಾಡುವಂದ್ರೆ ಅದಕ್ಕೆ ಒಂದು ನ್ಯೂಟ್ರಿಷನ್ಸ್ಗಳನ್ನು ಕೊಡುವಂಥದ್ದು. ಈಗ ಚವನಪ್ರಾಶ ಅನ್ನುವಂಥದ್ದು ಒಂದು ರಸಾಯನ. ಅದೇ ರೀತಿಯಲ್ಲಿ ಹಲವಾರು ಇದೆ. ಅದು ದೋಷದ ಅಂದ್ರೆ ಅವರ ಸಮಸ್ಯೆಗೆ ಅನುಗುಣವಾಗಿರಬಹುದು ಅಥವಾ ಜನರಲ್ ಆಗಿರಬಹುದು. ಸೊ ಆ ರಸಾಯನ ಚಿಕಿತ್ಸೆಗಳಿದೆ. ಮತ್ತೆ ರೆಜ್ಯುವಿನೇಟಿವ್ ಅಂದ್ರೆ ಡಿಜನರೇಟಿವ್ ಚೇಂಜಸ್ ಅನ್ನ ಅವಾಯ್ಡ್ ಮಾಡ್ತದೆ, ಅಥವಾ ಡಿಜನರೇಟಿವ್ ಚೇಂಜಸ್ ಗಳನ್ನ ಮುಂದೂಡ್ತಾ ಹೋಗ್ತದೆ. ಈಗ 50 ವರ್ಷಕ್ಕೆ ಈ ಆಯುರ್ವೇದ ಪದ್ಧತಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ 50 ವರ್ಷಕ್ಕೆ ಯಾವುದೋ ಒಂದು ಕಾಯಿಲೆ ಬರುವಂತದಿದ್ರೆ ಅಟ್ಲೀಸ್ಟ್ ಅವನೊಂದು 10 ವರ್ಷ ಆದ್ರೂ ಮುಂದೆ ಅಥವಾ 60 ವರ್ಷಕ್ಕೆ ಬರುವಂತ ಕಾಯಿಲೆ 70 ವರ್ಷಕ್ಕೆ ಮುಂದೂಡ್ಲಿಕ್ಕಾಗುತ್ತೆ. ಸೊ ಆ ಮುಖೇನ ಅವನಿಗೆ ಒಂದು ಎನರ್ಜೆಟಿಕ್ ಆಗಿ ಬಾಡಿ ಪ್ರತಿಯೊಂದು ಜೀವಕೋಶಗಳಲ್ಲೂ ಸಹ ಆ ಒಂದು ಶಕ್ತಿಯನ್ನು ಬರುವಂತದ್ದು ಇರ್ತದೆ. ಈಗ ಆಯುರ್ವೇದದ ಕುರಿತಾಗಿ ಯುವ ಪೀಳಿಗೆಗೆ ನೀವು ಏನು ಮೆಸೇಜ್ ಕೊಡ್ತೀರಾ ಡಾಕ್ಟರ್? ಆಯುರ್ವೇದ ಅನ್ನುವಂಥದ್ದು ನಮ್ಮ ಒಂದು ದೇಶೀಯ ಪದ್ಧತಿ. ಇದು ಕೇವಲ ಔಷಧ ಶಾಸ್ತ್ರ ಅಲ್ಲ. ಆಯುರ್ವೇದದಲ್ಲಿ ಹೇಳ್ತೀವಿ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ರೋಗ ಪ್ರಶಮನಂ ಅಂತ ಹೇಳಿ. ಅಂದ್ರೆ ಆರೋಗ್ಯವಂತವಾಗಿರುವಂತಹ ವ್ಯಕ್ತಿಯ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋ ಹೇಳುವಂಥದ್ದಲ್ಲದೆ ಆತುರಸ್ಯ ರೋಗ ಪ್ರಶಮನ ಅಂದ್ರೆ ರೋಗಿಯ ರೋಗವನ್ನು ಯಾವ ರೀತಿಯಲ್ಲಿ ಗುಣಪಡಿಸಬೇಕು ಅನ್ನುವಂಥದ್ದು ಸಹ ಈ ಆಯುರ್ವೇದದಲ್ಲಿ ಹೇಳ್ತೇವೆ. ಹಾಗಾಗಿ ನಾವು ನಮ್ಮ ಬರುವಂತಹ ಕಾಯಿಲೆಗಳಿಂದ ದೂರ ಇಡಬೇಕಿದ್ರೆ ಸೊ ಆಯುರ್ವೇದ ಜೀವನ ಪದ್ಧತಿಯನ್ನ, ಆಯುರ್ವೇದ ಫುಡ್ ಸ್ಟೈಲನ್ನು, ಆಯುರ್ವೇದ ಚಿಕಿತ್ಸಾ ಕ್ರಮಗಳನ್ನು ನಮ್ಮ ದಿನನಿತ್ಯದ ಇದರಲ್ಲಿ ಬೇಕಾಗುವಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಸಹ ನಾವು ಬರುವಂತಹ ಕಾಯಿಲೆಗಳಿಂದ ನಾವು ಅತ್ಯಂತ ದೂರ ಇರಲಿಕ್ಕೆ ಸಾಧ್ಯ. ಅದು ಅಲ್ಲದೆ ನಮ್ಮ ಮಾನಸಿಕ ನೆಮ್ಮದಿನೂ ಸಹ ಆಯುರ್ವೇದದ ಚಿಕಿತ್ಸೆ ಮುಖೇನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿದ್ರೆ, ಪಂಚಕರ್ಮ ಅಂತ ಹೇಳಿದ್ರೆ ಇದು ಜಸ್ಟ್ ಬಾಡಿ ಕ್ಲೆನ್ಸಿಂಗ್ ಅಲ್ಲ, ಸೈಕೋಸೊಮ್ಯಾಟಿಕ್ಸ್ ಟ್ರೀಟ್ಮೆಂಟ್ ಅಂತ. ಅಂದ್ರೆ ಬಾಡಿ ಮತ್ತೆ ಮೈಂಡ್ ಎರಡನ್ನೂ ಕ್ಲೆನ್ಸಿಂಗ್ ಮಾಡುವಂತಹ ಪ್ರೊಸೆಸ್ ಈ ಒಂದು ಪಂಚಕರ್ಮ ಚಿಕಿತ್ಸೆ. ಸೊ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಪಡೆಯುವ ಮುಖೇನ ಒಬ್ಬ ವ್ಯಕ್ತಿಯು ಸಂಪೂರ್ಣವಾಗಿ ಆರೋಗ್ಯಯುತವಾಗಿ ಇರಲಿಕ್ಕೆ ಆಯುರ್ವೇದವನ್ನು ಒಂದು ಪೂರಕವಾದ ಒಂದು ಸೈನ್ಸ್ ಆಗಿದೆ. ಪ್ರತಿಯೊಬ್ಬರು ಇದನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೈನಲಿ ಒಂದು ಕ್ವಶನ್ ಕೇಳಬೇಕು ಅಂತಂದರೆ, ಚಿತ್ರಕೂಟ ಇದು ಒಂದು ಪ್ರಪಂಚದೊಳಗಿನ ಒಂದು ಪ್ರಪಂಚ, ಆದರೆ ನಿಮಗೆ ಇದೇ ಒಂದು ಪ್ರಪಂಚ, ಇದು ನಿಮ್ಮ ಕನಸು. ಚಿತ್ರಕೂಟ ನಿಮ್ಗೆ ಏನು ಸರ್? ನಿಮ್ಮ ಪಾಲಿಗೆ ಚಿತ್ರಕೂಟ ಅಂದರೆ ಏನು? ಚಿತ್ರಕೂಟ ಅಂತೇಳಿ ಹೇಳಿದ್ರೆ ಇದು ಕ್ವಶನ್ ಭಾಳ ಚಿತ್ರಕೂಟ ನಾನೊಂದು ನನ್ನ ಓದುವ ಸಂದರ್ಭದಲ್ಲಿ ನಾನು ನೋಡಿರುವಂತಹ ಒಂದು ಕನಸು. ನನ್ನ ಫೈನಲ್ ಇಯರ್ ಸ್ಟಡೀಸಲ್ಲಿ ನೋಡಿರುವಂತಹ ಕನಸು. ಆ ಕನಸುಗಳನ್ನ ಎಲ್ರಿಗೂ ಹೇಳ್ತಾ ಬಂದೆ. ಏನೋ ಅದನ್ನ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅದನ್ನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಈ ಒಂದು ಲೆವೆಲ್ಗೆ ಬಂದ್ಬಿಟ್ಟಿದೆ. ಇದು ನನ್ನ ಒಂದು ಜೀವ ಅಂತಾನೆ ಹೇಳ್ಬೋದು. ಚಿತ್ರಕೂಟ ಅನ್ನುವಂಥ ಸಂಸ್ಥೆಯನ್ನ ಇದು ಕನಸು ನಾನು ನೋಡಿರ್ಬೋದು, ಆದರೆ ಇದ್ರ ಬೆಳವಣಿಗೆಗೆ ನನ್ನ
ಪತ್ನಿ ಆಗಿರ್ಬೋದು, ನನ್ನ ತಂದೆ, ನನ್ನ ತಾಯಿ, ಮಕ್ಕಳು, ಮತ್ತು ನಮ್ಮೆಲ್ಲ ಸ್ಟಾಫ್ ಇರ್ಬೋದು, ಅಥವಾ ಲೋಕಲ್ ಪೀಪಲ್ ಇರ್ಬೋದು, ಅಥವಾ ನಮ್ಮ ಹಿತೈಷಿಗಳು ಎಲ್ಲರೂ, ಅಥವಾ ನಮಗೆ ಬಂದಿರುವಂತಹ ಅದೆಷ್ಟೋ ಪೇಷಂಟ್ಸ್. ಯಾಕಂದ್ರೆ ನಮ್ದು ಮ್ಯಾಕ್ಸಿಮಮ್ ಆಗಿ ಇದು ಬೆಳವಣಿಗೆ ಆಗ್ತಾ ಇರೋದು ಹೇಗಂತ ಹೇಳಿದ್ರೆ ವರ್ಡ್ ಆಫ್ ಮೌತ್ ಇಂದ, ಬಾಯಿಂದ ಬಾಯಿಗೆ ಜನರು ಬರ್ತಾ ಇರೋದು. ಸೊ ಎಲ್ಲ ಬಂದಿರುವಂಥವ್ರು ಪ್ರತಿ ಒಬ್ಬರ ಪಾಲು ಸಹ ಈ ಒಂದು ಚಿತ್ರಕೂಟದ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದೆ. ಒಬ್ರು ಬಂದ್ರು ಇದೊಂದು ಹೀಗೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ಹೇಳಿದವಾಗ ನಾವು ವಿಮರ್ಶೆ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಕೂತ್ಕೊಂಡು ಅವ್ರನ್ನ ಹೀಗೆ ಈ ರೀತಿಯ ಒಂದು ಸಜೆಷನ್ ಕೊಟ್ಟರು, ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಹೇಗೆ, ಏನು ಪ್ಲಸ್ ಪಾಯಿಂಟು, ಅಡಾಪ್ಟ್ ಮಾಡ್ಕೊಳ್ದೇ ಇದ್ರೆ ಏನು ಮೈನಸ್ ಪಾಯಿಂಟ್ ಅನ್ನೋದ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ವಿಮರ್ಶೆ ಮಾಡ್ಕೊಂಡು ಆ ರೀತಿಯಲ್ಲಿ ಅದು ಬೇಕಾಗಿದ್ದು ಹೌದು ಅಂತೇಳಿ ಹೇಳಿದಾಗ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ. ಸೊ ಆ ರೀತಿಯಲ್ಲಿ ಇದನ್ನು ಮಾಡಿಕೊಂಡು ಡೆವಲಪ್ ಮಾಡಿರುವಂತಹ ಸಂಸ್ಥೆಯೇ ಚಿತ್ರಕೂಟ ಸಂಸ್ಥೆ. ಇದು ನನ್ನ ಒಬ್ಬನ ಕನಸು, ನಾನು ಒಬ್ಬನ ನೋಡಿರ್ಬೋದು, ಬಟ್ ಸಹಕರಿಸಲಿಕ್ಕೆ ಎಲ್ಲರೂ ಒಂದು ಸಹಕಾರದಿಂದ ಇದು ಒಂದು ಇವತ್ತಿನ ಒಂದು ಈ ಲೆವೆಲ್ಗೆ ಬಂದು ನಾವು ತಲುಪಿದ್ದೀವಿ. ಈಗಾಗಲೇ ಚಿತ್ರಕೂಟದ ಕೇಂದ್ರ ಬಿಂದುವಾಗಿರುವಂತಹ ಡಾಕ್ಟರ್ ರಾಜೇಶ್ ಬಾಯರಿ ಇವ್ರ ಜೊತೆ ಮಾತಾಡ್ಕೊಂಡು ಬಂದ್ವಿ. ಈಗ ನಮ್ಮ ಜೊತೆಗಿದ್ದಾರೆ ಅವರ ಅರ್ಧಾಂಗಿ, ಅವರ ಪತ್ನಿ ಡಾಕ್ಟರ್ ಅನುಲೇಖ ಬಾಯರಿ. ಸೊ ಅವರನ್ನು ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ಮ್ಯಾಮ್ ನಮಸ್ತೆ. ನಮಸ್ತೆ. ಎಸ್ ಮ್ಯಾಮ್, ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಕೇಳಬೇಕಾಗಿರೋ ಕ್ವಶನ್ ಅಂತ ಹೇಳಿದರೆ, ನಿಮ್ಮ ಗಂಡನ ಕನಸಿಗೆ ಒಂದು ಸಪೋರ್ಟ್ ಆಗಿ ನಿಂತಿದ್ದೀರಾ, ಅವ್ರ ಜೊತೆಗೇನೆ ಒಂದು ಹೆಜ್ಜೆ ಇಡ್ತಾ ಇದ್ದೀರಾ, ಅವ್ರ ಕನಸಿನ ಜೊತೆಗೆ ಒಂದು ಹೆಜ್ಜೆ ಇಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಖುಷಿ ಅನಿಸ್ತಾ ಇದೆ. ನಾನು ಆಯುರ್ವೇದನೇ ಕಲ್ತಿದ್ದು, ಅವರು ಆಯುರ್ವೇದನೇ. ಓಕೆ. ಸೊ ನಾನು ಕಲ್ತಿರೋ ಒಂದು ವಿದ್ಯೆನೂ ಇದರೊಂದಿಗೆ ಸೇರಿತಲ್ವಾ ಅಂತ ಒಂದು ಖುಷಿ ಇದೆ. ಸೊ ಜೊತೆಗೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಹೆಮ್ಮೆ ಕೂಡ ಇದೆ. ಈಗ ಚಿತ್ರಕೂಟದಿಂದ ಒಂದು ಹೊರಹೊಮ್ಮಿರುವಂಥ ಪ್ರಾಡಕ್ಟ್ ಅಂದರೆ ಶಿಶು ಪೋಷಕ್. ಸೊ ಶಿಶು ಪೋಷಕ್ ಅನ್ನೋದು ಎಲ್ಲ ಮಕ್ಕಳಿಗೆ ಕೊಡುವಂತಹ ಪ್ರಾಡಕ್ಟ್ ಅಲ್ವಾ? ಸೊ ತಾಯಿಯಾಗಿ ಒಂದು ಮಕ್ಕಳಿಗೆ ಏನಾದರೂ ಒಂದು ಪ್ರಾಡಕ್ಟ್ ಕೊಡ್ತೀವಿ ಅಂತ ಹೇಳಿದರೆ ಎಷ್ಟು ಸೇಫ್, ಎಷ್ಟು ನ್ಯೂಟ್ರಿಟಿವ್ ಅಂತೆಲ್ಲ ನೋಡ್ತೀವಿ. ಸೊ ಆ್ಯಸ್ ಅ ಮದರ್, ಒಂದು ಮದರ್ಲಿ ಪ್ಲೇಸಲ್ಲಿ ನಿಂತು ಏನು ಹೇಳ್ತಿದ್ದೆ ಶಿಶು ಪೋಷಕ್ ಬಗ್ಗೆ ನೀವು? ಶಿಶು ಪೋಷಕ್ ಅನ್ನುವಂಥದ್ದು 6 ತಿಂಗಳ ನಂತರ ಕೊಡುವಂಥದ್ದು, ಮಕ್ಕಳಿಗೊಂದು ಕೊಡುವಂಥ ಫುಡ್. 6 ತಿಂಗಳ ನಂತರ? 6 ತಿಂಗಳ ತನಕ ತಾಯಿ ಎದೆ ಹಾಲನ್ನೇ ಕುಡಿಸ್ಬೇಕು. ಓಕೆ. ಸೊ ಎದೆ ಹಾಲನ್ನು ಮಿಸ್ ಮಾಡುವ ಹಾಗೆ ಇಲ್ಲ. ಓಕೆ. ಸೊ ಆಮೇಲೆ ಕೊಡುವಂಥದ್ದು ಹೇಗೆ ಫೀಡ್ ಮಾಡುವಂಥದ್ದು ಇದನ್ನ? ಅಂದರೆ ಮಕ್ಕಳಿಗೆ ಹೇಗೆ ಕೊಡುವಂಥದ್ದು, ಯಾವ ರೀತಿಯಲ್ಲಿ ಕೊಡುವಂಥದ್ದು? ಶಿಶು ಪೋಷಕ ಅನ್ನೋದು ಯಾವ ರೀತಿಯಲ್ಲಿ ಬರುತ್ತೆ? ಅಂದರೆ ಸಾಲಿಡಾ ಅಥವಾ ಟಾನಿಕ್ ಥರ ಬರುತ್ತಾ? ಇಲ್ಲ, ಅದು ಈಗ ಅಂದರೆ ಪ್ಯಾಕೆಟಲ್ಲಿ ನಿಮಗೆ ಪೌಡರ್ ಟೈಪ್ ಇರುತ್ತೆ, ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡಿ, ಮೊದಲಿನ ಕಾಲದಲ್ಲಿ ಮಣ್ಣಿ ಮಾಡ್ತಿದ್ರಲ್ಲ ಆ ಥರ ಮಾಡ್ಕೊಂಡು ಸೆಮಿ ಸಾಲಿಡಲ್ಲಿ ಕೊಡುವಂಥದ್ದು. ಸೊ ಮಣ್ಣಿ ಥರನೇ ಇರುತ್ತೆ, ಅದರ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಈಗ ನಿಮಗೆ ಮಕ್ಕಳು ಇದ್ದಾರೆ, 3 ವರ್ಷದ ಮಗು ಇದೆ ಅಂತ ಗೊತ್ತಾಯಿತು. ಸೊ ಆ ಮಗುವಿಗೆ ಕೂಡ ಶಿಶು ಪೋಷಕ್ ಕೊಟ್ಟರೆ, ಅಂದರೆ ನಿಮ್ಮ ಸಂಸ್ಥೆಯಿಂದ ತಯಾರಾದ ಪ್ರಾಡಕ್ಟ್ನ ನಿಮ್ಮ ಮಗುವಿಗೆ ಕೊಡುವಾಗ ಹೇಗನ್ನಿಸ್ತು? ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ನಮ್ಮ ಮಗುಗೆ ನಾವು ಕೊಡ್ತಾ ಇದ್ವಿ. ಆ ನಂತರ ಅದನ್ನ ನಮ್ಮ ಕ್ಲಿನಿಕಲ್ಲಿ ನಾವು ನಮ್ಮ ಪೇಷಂಟ್ಸ್ಗಳಿಗೆ ಅಡ್ವೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ಅಲ್ಲಿ ಅವರಿಂದನೂ ತುಂಬ ಒಳ್ಳೆ ಫೀಡ್ಬ್ಯಾಕ್ ಬಂತು. ಮಕ್ಕಳು ಚೆನ್ನಾಗಿ ತಿಂತಾರೆ, ಟೇಸ್ಟ್ ಚೆನ್ನಾಗಿದೆ, ಮತ್ತೆ ಮಕ್ಕಳಿಗೆ ಹಠ ರಾತ್ರಿ ಎಲ್ಲ ತುಂಬ ಮಕ್ಕಳು ಕೆಲವು ಹಠ ಮಾಡ್ತಾರೆ, ಅದು ಕಡಿಮೆ ಮಾಡಿದ್ದಾರೆ, ಮತ್ತೆ ಚೆನ್ನಾಗಿ ತಿಂತಾರೆ, ಬೇರೆ ಏನು ಅಷ್ಟು ಇಷ್ಟಪಡುವುದಿಲ್ಲ ಅಂತ ಎಲ್ಲ ಹೇಳಿ, ಆಮೇಲೆ ನಾವು ಯಾಕೆ ಇದನ್ನ ಹೆಚ್ಚಿನ ಜನರಿಗೆ ಉಪಯೋಗ ಆಗಲಿ, ನಾವು ಯಾಕೆ ಮಾರ್ಕೆಟಿಗೆ ಬಿಡಬಾರ್ದು ಅಂತ ಇತ್ತೀಚೆಗೆ ನಾವು ನಿಮ್ಮ ಮಗುವಿಂದ ಒಂದು ಶುರುವಾಗಿ ಈಗ ಎಲ್ಲ ಮಕ್ಕಳಿಗೆ ಕೊಡುವಂತ ಆಯ್ತು. ಈಗ ಒಂದು ಮಕ್ಕಳಿಗೆ ಯಾವ್ದಾದ್ರು ಒಂದು ಆಹಾರ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಬರೀ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ರೆ ಆಗಲ್ಲ, ಮಕ್ಕಳು ತಿನ್ಬೇಕು, ಅದು ಸ್ವಲ್ಪ ಟೇಸ್ಟಿ ಆಗಿರ್ಬೇಕು. ಸೊ ಶಿಶು ಪೋಷಕ್ ಟೇಸ್ಟಿ ಆಗಿದೆಯಾ? ಐ ಮೀನ್ ಅಷ್ಟು ಟೇಸ್ಟ್ ಫುಲ್ ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿರ್ತಾರೆ, ಅಷ್ಟು ಟೇಸ್ಟಿ ಆಗಿದೆ. ಇದರಲ್ಲಿ ಅಂದ್ರೆ ನಾವು ಮೊಳಕೆ ಬರಿಸಿದ ಧಾನ್ಯಗಳನ್ನು ಯೂಸ್ ಮಾಡಿದ್ದೇವೆ, ಮತ್ತೆ ಕೆಂಪಕ್ಕಿ, ಅಕ್ಕಿಯು ಪಾಲಿಶ್ ರಹಿತವಾಗಿರುವಂತ ಅಕ್ಕಿನ ಯೂಸ್ ಮಾಡಿದ್ದೇವೆ,
ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಅದನ್ನು ಹುರಿದು ಪೌಡರ್ ಮಾಡಿರುವಂಥದ್ದು ಒಂದು ಪ್ರಾಡಕ್ಟ್. ಸೊ ಟೇಸ್ಟಿ ಆಗಿದೆ ಅಂತ ಹೇಳ್ಬೋದು, ಹೆಲ್ದಿ ವೈಸ್ ಟೇಸ್ಟಿ ಆಗಿದೆ. ಅದು ಓಪನ್ ಮಾಡುವಾಗಲೇ ಅರೋಮಾ ಚೆನ್ನಾಗಿ ಬರುತ್ತೆ ಅಂತ. ಈ ಚಿತ್ರಕೂಟ ಶಿಶು ಪೋಷಕ್ನಲ್ಲಿ 6 ತಿಂಗಳ ನಂತರದ ಮಗುವಿನ ಬೆಳವಣಿಗೆಗೆ ಬೇಕಾದ ಮೊಳಕೆ ಬರಿಸಿದ ಕಾಳುಗಳು, ರಾಗಿ, ಪಾಲಿಶ್ ರಹಿತ ಅಕ್ಕಿ, ಬಾದಾಮಿ, ಗೋಡಂಬಿ ಹಾಗೂ ಮಗುವಿನ ಮಾನಸಿಕ ಬೆಳವಣಿಗೆಗೆ ಅಗತ್ಯವಿರುವ ಬ್ರಾಹ್ಮಿಯನ್ನು ಒಳಗೊಂಡಿರುವ 100% ನೈಸರ್ಗಿಕ ಆಹಾರ ಉತ್ಪನ್ನವಾಗಿದೆ. ಎಸ್, ಈಗ ಚಿತ್ರಕೂಟದಲ್ಲಿ ಬರುವಂತಹ ಪೇಷಂಟ್ಸ್ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೆ? ಅಂದರೆ ನಾವು ನಮ್ಮ ಪೇಷಂಟ್ ಅಂತ ನಾವು ಅಷ್ಟು ಟ್ರೀಟ್ ಮಾಡೋದಿಲ್ಲ, ನಮ್ಮ ಗೆಸ್ಟ್ ಅಂತ ನಾವು ಟ್ರೀಟ್ ಮಾಡ್ತೀವಿ. ಹಾಗಾಗಿ ಅವರಿಗೆ ಅರ್ಧ ಹೇಗಿರುತ್ತೆ ಇಲ್ಲಿ ಆಯುರ್ವೇದ ಹಾಸ್ಪಿಟ್ಲ್ ನಂತರ ಅವರಿಗೆ ಫೈನಲಿ ಅವ್ರು ಹೊರಡುವಾಗ ಅವರಿಗೆ ನಮ್ಮ ಮನೆಗೆ ಬಂದ ಹಾಗಾಯ್ತು, ಹಾಸ್ಪಿಟಲ್ಗೆ ಬಂದ ಫೀಲ್ ಇಲ್ಲ. ಬಿಕಾಸ್ ಇಲ್ಲಿ ವಾತಾವರಣ ಕೂಡ ಹಾಗೆ, ಒಂದು ಹಾಸ್ಪಿಟಲ್ ಫೀಲಿಂಗ್ ಇಲ್ಲ, ಒಂದು ಮನೆ ತರ ಫೀಲಿಂಗ್ ಇದೆ. ಸೊ ನೀವು ಕೂಡ BMS ಅಂದ್ರೆ ಇದು ಆಯುರ್ವೇದದ ಬಗ್ಗೆ ಕಲ್ತಿರುವಂತದ್ದು ಒಂದೇ ಕಾಲೇಜಲ್ಲ ನೀವು? ಮತ್ತೆ ಅಲ್ಲ, ಅವ್ರು ಬೇರೆ ಕಾಲೇಜ್ ಬೇರೆ. ಸೊ ಮದುವೆ ಆದ ನಂತರ ನೀವು ಚಿತ್ರಕೂಟ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ವರ್ಕ್ ಅಂದ್ರೆ ಒಂದು ಸೇವೆ ಅಂತಲೇ ಹೇಳ್ಬೋದು, ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನಿಮ್ಮ ಗಂಡನ ಬಗ್ಗೆ ಹಾಗೇನೆ ಚಿತ್ರಕೂಟ ಸಂಸ್ಥೆಯ ಬಗ್ಗೆ? ನಮ್ಮ ಸಂಸ್ಥೆ ಮೇಲೆ ನಮ್ಗೆ ಹೆಮ್ಮೆ ಇದ್ದೇ ಇದೆ. ಓಕೆ, ನಿಮ್ಗೆ ಅಂದ್ರೆ ಇನ್ನೂ ಇದನ್ನ ಯಾವ ಸ್ಥಾನದಲ್ಲಿ ನೋಡ್ಬೇಕು ಅಂತ ಇಚ್ಛೆ ಪಡ್ತೀರಾ ಚಿತ್ರಕೂಟ ಸಂಸ್ಥೆನ? ಅಂದ್ರೆ ಅವ್ರು ತುಂಬಾನೇ ಕನಸು ಕಾಣ್ತಾ ಇದ್ದಾರೆ, ಅದಕ್ಕೆ ನಾವು ಸಪೋರ್ಟಿವ್ ಮಾಡ್ತಾ ಇದ್ದೀವಿ. ಬಿಕಾಸ್ ಯಾವುದೇ ಒಂದು ಗಂಡಸಿನ ಹಿಂದೆ ಹೆಂಡತಿ ಅನ್ನೋ ಒಂದು ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ಸಪೋರ್ಟ್ ನಿಮ್ಮಿಂದ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈಗ ಶಿಶು ಪೋಷಕ ಅನ್ನೋದು 6 ತಿಂಗಳ ನಂತರ, 6 ತಿಂಗಳ ತನಕ ತಾಯಿ ಹಾಲು ಕೊಡಬೇಕು, ಆಮೇಲೆ 6 ತಿಂಗಳ ನಂತರ ಕೊಡ್ಬೋದು ಅಂತ ಹೇಳಿದ್ರು. ಎಷ್ಟು ವರ್ಷ ತನಕ ಕೊಡ್ಬೋದು? ಅಂದರೆ 6 ತಿಂಗಳಿಂದ ಈಗ ಆಯುರ್ವೇದದ ಪ್ರಕಾರ ಕ್ಷೀರಾದ ಅನ್ನಾದ ಅಂತ 3 ವಿಭಾಗವಾಗಿ ವಿಂಗಡಿಸಿದ್ದಾರೆ. 6 ತಿಂಗಳ ತನಕ ತಾಯಿ ಹಾಲನ್ನೇ ಕೊಡುವಂಥ, ಅದರ ನಂತರ ಆ ತಾಯಿ ಹಾಲಿನ ಜೊತೆಗೆ ಬೇರೆ ಸೆಮಿ ಸಾಲಿಡ್ ಆರ್ ಸಾಲಿಡ್ ಫುಡ್ಡನ್ನು ಕೊಡುವಂಥದ್ದು. ಆಮೇಲೆ 2 ವರ್ಷದ ನಂತರ ಮಕ್ಕಳಿಗೆ ಸಾಲಿಡ್ ಅಂದ್ರೆ ಮಾಮೂಲಿ ನಾವೆಲ್ಲ ಊಟ ಮಾಡೋ ಹಾಗೆ ಕೊಡ್ಬೋದು. ಇಷ್ಟು ಏಜ್ ಲಿಮಿಟ್ ಅಂತ ಇಲ್ಲ, ನಾವು ಬೇಕಾದ್ರೂ ಈಗ ಅದನ್ನ ಸೇವಿಸಬಹುದು. ಹೌದು. ಹಾಗಾದ್ರೆ 6 ತಿಂಗಳ ನಂತರ ಕೂಡ ತಾಯಿ ಹಾಲನ್ನ ಸ್ಟಾಪ್ ಮಾಡುವಾಗಿಲ್ಲ, ಅದರ ಜೊತೆಗೆ ಸಪ್ಲಿಮೆಂಟರಿ ಆಗಿ ಕೊಡಬಹುದು. ಸ್ಟಾರ್ಟಿಂಗ್ ಈಗ ಫಸ್ಟ್ ನೀವು ಅಂದ್ರೆ 6 ತಿಂಗಳ ನಂತರ ಶುರು ಮಾಡುವಾಗ ಫಸ್ಟಿಗೆ 1 ವಾರ 1 ಹೊತ್ತು ಕೊಡುವಂಥದ್ದು, ಆ ನಂತರ 2 ಹೊತ್ತು ಕೊಡ್ಬೋದು. ಮತ್ತೆ ತಾಯಿ ಹಾಲು ಕೆಲವರಿಗೆ ಕಡಿಮೆ ಇರುತ್ತೆ, ಆವಾಗ 3 ಹೊತ್ತನ್ನು ನಂತರ ಕೊಡ್ಬೋದು. ಈಗ ಶಿಶು ಪೋಷಕ್ ತಗೊಂಡ ಮಕ್ಕಳಲ್ಲಿ ಏನ್ ವ್ಯತ್ಯಾಸ ನೋಡ್ಬೋದು? ನಾರ್ಮಲ್ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಬ್ರೈನ್ ಶಾರ್ಪ್ ಆಗುತ್ತಾ? ಏನ್ ವ್ಯತ್ಯಾಸ ನೋಡ್ಬೋದು? ಈ ಶಿಶು ಪೋಷಕರಲ್ಲಿ ನಾವು ಏಕದಳ ಧಾನ್ಯ ದ್ವಿದಳ ಧಾನ್ಯದೊಟ್ಟಿಗೆ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಬೇಕಾಗುವಂತ ಡ್ರೈ ಫ್ರೂಟ್ಸ್ ಮತ್ತೆ ಬ್ರಾಹ್ಮಿಯನ್ನು ಹಾಕಿದ್ದೇವೆ. ಹಾಗಾಗಿ ಮಕ್ಕಳ ಮಾನಸಿಕ ಬೆಳವಣಿಗೆ ತುಂಬಾ ಚೆನ್ನಾಗುತ್ತೆ. ಸೊ ಫೌಂಡೇಶನ್ ಒಂದು ಗಟ್ಟಿ ಮಾಡ್ದಂಗೆ ಆಗುತ್ತೆ ಮಕ್ಕಳಿಗೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ, ಹೇಳ್ತಾರೆ. ಹಾಗಾಗಿ ಓಕೆ, ಸೊ ಫೈನಲಿ ಶಿಶು ಪೋಷಕ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ಬೋದು ಅಲ್ವಾ? ಎಸ್, ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್, ನಮ್ಮ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದ. ಎಸ್, ಈ ಚಿತ್ರಕೂಟ ಅನ್ನೋ ಒಂದು ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರನ್ನು ಮಾತಾಡ್ಸ್ಕೊಂಡು ಬರೋಣ, ಬನ್ನಿ. ಮ್ಯಾಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಆ್ಯಂಡ್ ಎಲ್ಲಿಂದ ಬರ್ತಾ ಇದ್ದೀವಿ? ನನ್ನ ಹೆಸರು ಶ್ರುತಿ ಅಂತ ಆ್ಯಂಡ್ ನಾನು ಬಾಂಬೆಯಿಂದ ಬರ್ತಾ ಇದ್ದೇನೆ. ಸೊ ಬಾಂಬೆಯಿಂದ ಅಂದರೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಇಲ್ಲಿಗೆ? ಟ್ರೀಟ್ಮೆಂಟ್ಗಂತ ಇಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಮೈ ಹೋಮ್ ಟೌನ್ ಇಸ್ ಇಲ್ಲೇ, ಬಟ್ ಟ್ರೀಟ್ಮೆಂಟ್ ಐ ಹರ್ಡ್ ಇಟ್ ಇಸ್ ವೆರಿ ನೈಸ್, ಅದಕ್ಕೆ ಇಲ್ಲಿ ಬಂದೆ ನಾನು. ಸೊ ಏನು ಟ್ರೀಟ್ಮೆಂಟ್ಗೋಸ್ಕರ ಬಂದಿದ್ರಿ ಮ್ಯಾಮ್? ಅಂದರೆ ಏನು ಪ್ರಾಬ್ಲಮ್ ಆಗಿದೆ? ನನಗೆ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಅಂತ ಒಂದು ಪ್ರಾಬ್ಲಮ್ ಇದೆ. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಪಂಚಕರ್ಮ ಇಸ್ ವೆರಿ ಗುಡ್ ಅಂತ, ಅದಕ್ಕೆ ಇಲ್ಲಿ ಪಂಚಕರ್ಮ ಮಾಡ್ತಾರೆ ಅಂತ ಹೇಳಿ ನಾನು ರಿವ್ಯೂ ತುಂಬ ಚಂದ ನೋಡಿದ್ದೆ, ಅದಕ್ಕೆ ಬಂದೆ. ಸೊ ವಾಟ್ ಈಸ್ ಲೈಕ್ ಆಯುರ್ವೇದಕ್ಕೆ ಯಾಕೆ ಸ್ಕಿಪ್ ಆದರೆ, ಅಂದರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನೋದಕ್ಕೆ ಏನಾದರೂ ರೀಸನ್ ಇದೆಯಾ? ಎಸ್, ಲಾಟ್. ಯಾಕೆಂದರೆ ಆ್ಯಲೋಪತಿ ಈಸ್ ಓಕೆ ಕಂಪೇರ್ಡ್ ವೆನ್ ಇಟ್ ಹ್ಯಾಸ್ ಸಮ್ ಆಫ್ ದ ಸೈಡ್ ಎಫೆಕ್ಟ್ಸ್, ಆ್ಯಂಡ್ ನನಗೆ ತುಂಬ ಸ್ಟಿರಾಯ್ಡ್ಸ್ ಇದ್ದು ಅನ್ನೆಸೆಸರಿ ಸೈಡ್ ಎಫೆಕ್ಟ್ಸ್ ಆಗ್ತಾಯಿತ್ತು. ಅದಕ್ಕೆ ಐ ಸ್ವಿಚ್ ಸ್ಲೋಲಿ ಟು ಆಯುರ್ವೇದ ಆ್ಯಂಡ್ ಐ ಸಾ ದ ಡಿಫ್ರೆನ್ಸ್. ಡಯಟ್ ಫಾಲೋ ಮಾಡೋದಿರಲಿ ಅಥವಾ ಏನೋ ಒಂದು ಹೆಲ್ದಿ ಹ್ಯಾಬಿಟ್ಸ್ ಇರಲಿ, ಆಯುರ್ವೇದ ನನಗೆ ಇಷ್ಟ. ಅದಕ್ಕೆ ನಾನು ಅಂದ್ಕೊಂಡೆ ಸ್ವಲ್ಪ ಸ್ವಿಚ್ ಆಗುವ. ಎನಿವೇಸ್ ಇಟ್ ಇಸ್ ಬೆನಿಫಿಷಿಯಲ್, ಸೈಡ್ ಎಫೆಕ್ಟ್ಸ್ ಅಂತ ಏನು ಇರೋದಿಲ್ಲ ಅಲ್ಲ ಹೆಲ್ದಿ ಲೈಫ್ ಸ್ಟೈಲಲ್ಲಿ. ಅದಕ್ಕೆ ಇಲ್ಲಿಗೆ ಬಂದ ನಂತರ ಇಲ್ಲಿನ ವಾತಾವರಣ ಆಗಿರ್ಬೋದು, ಇದನ್ನೆಲ್ಲ ನೋಡುವಾಗ ಏನು ಅನಿಸ್ತಾ ಇದೆ, ಹೇಗೆ ಫೀಲ್ ಆಗ್ತಿದೆ ಇಲ್ಲಿ? ತುಂಬ ಪೀಸ್ಫುಲ್ ಆಗಿದೆ. ಮತ್ತು ಇಲ್ಲಿ ಎಲ್ಲ ಡಾಕ್ಟರ್ ಆಗಲಿ ಅವ್ರ ಮನೆಯವರು, ದೇ ಆರ್ ವೆರಿ ನೈಸ್ ಪೀಪಲ್,
ತುಂಬ ಚಂದ. ಇಟ್ಸ್ ವೆರಿ ಕ್ಲೋಸ್ ಇನ್ ದ ನೇಚರ್, ತುಂಬ ಚಂದ ಶಾಂತ ಉಂಟಿಲ್ಲಿ, ಅದಕ್ಕೆ. ಯು ಹ್ಯಾವ್ ದಿ ಕಂಫರ್ಟ್ ಝೋನ್ ಅಂತಲೇ ಹೇಳ್ಬೋದು ಒಂದು. ಎಸ್, ಓಕೆ. ಸೊ ಇಲ್ಲೊಂದು ಶಿಶು ಪೋಷಕ ಅನ್ನೋ ಪ್ರಾಡಕ್ಟ್ ಪ್ರಿಪೇರ್ ಆಗುತ್ತೆ. ಸೊ ಈ ಶಿಶು ಪೋಷಕ ಪ್ರಾಡಕ್ಟ್ ಬಗ್ಗೆ ಕೇಳಿದ್ದೀರಾ ನೀವು? ಹೌದೌದು, ಕೇಳಿದ್ದೇನೆ. ಯಾರೋ ತೊಗೊಂಡು ಹೋಗಿದ್ರು, ಅವರು ಅದ್ರ ಬಗ್ಗೆ ತುಂಬ ಚಂದ ಇದೆ ಅಂತ ರಿವ್ಯೂ ಕೊಟ್ಟಿದ್ರು. ಹಾಂ, ಸೊ ಮಕ್ಕಳಿಗೋಸ್ಕರನೇ ಮಾಡ್ತಿರುವಂತಹ ಪ್ರಾಡಕ್ಟ್. ಸೊ ಎಸ್, ಸೊ ಯು ಆರ್ ಫೀಲಿಂಗ್ ಕಂಫರ್ಟೇಬಲ್ ಆ್ಯಂಡ್ ವೆಲ್ ಹಿಯರ್? ಇಟ್ಸ್ ಅ ವೀಕ್ ನಾವು, ಐ ಆಮ್ ಫೀಲಿಂಗ್ ಮಚ್ ಬೆಟರ್. ಒಂಥರ ಲೈಟ್ ಫೀಲಿಂಗ್ ಆ್ಯಂಡ್ ಫುಡ್ ಹ್ಯಾಬಿಟ್, ಅಡುಗೆನೂ ತುಂಬ ಚಂದ ಮಾಡ್ತಾರೆ. ಸೊ ಇಟ್ಸ್ ವೆರಿ ನೈಸ್ ಬೀಯಿಂಗ್ ಹಿಯರ್. Get well soon, ma'am. Thank you so much. Yes, thank you. ಮ್ಯಾಮ್, ಇದು ಯಾವ ಟ್ರೀಟ್ಮೆಂಟ್ ಆಗ್ತಿರೋದೀಗ? ಇದು ಜಾನುಬಸ್ತಿ ಅಂತ, ಕಾಲು ಗಂಟು ನೋವಿಗೆ ಇತ್ತೀಚಿನ ದಿನಗಳಂತೂ ಲೇಡೀಸ್ಗೆ ಮೇಯ್ನಾಗಿ ಈ ಮೂಳೆ ಸವೆತದಿಂದಾಗಿ ಕಾಲು ಗಂಟು ನೋವು, ಬೀಗುವಂಥದ್ದು, ಹಾಗೆ ದಪ್ಪ ಆಗುವಂಥದ್ದು, ಆ ಥರದ್ದೆಲ್ಲ ಸಮಸ್ಯೆ ಇದೆ. ಅದಕ್ಕಾಗಿ ಮೇಯ್ನಾಗಿ ಇದು ಎಣ್ಣೆ ಕಟ್ಟಿ ಎಣ್ಣೆ ಬಿಸಿ ಎಣ್ಣೆನೇ ಇಡುವಂಥದ್ದು. ಸೊ ಈ ಟ್ರೀಟ್ಮೆಂಟಿಂದಾಗಿ ಏನು ಚೇಂಜಸ್ ನೋಡ್ಬೋದು ಅವರು? ಅವರ ಮೂಮೆಂಟ್, ಸ್ವಲ್ಪ ಕಾಲಿನ ಮೂಮೆಂಟ್ ಎಲ್ಲ ಈಸಿಯಾಗಿ ಆಗುತ್ತೆ. ಆ ಕಾಲು ಟಕ್ ಟಕ್ ಸೌಂಡ್ ಬರುವಂಥದ್ದು ಅಂಥದ್ದಕ್ಕೆಲ್ಲ ಗುಣ ಆಗುತ್ತೆ ಅದರಲ್ಲಿ. ಸೊ ಈ ಪ್ರಾಬ್ಲಮ್ ಬರಲಿಕ್ಕೆ ಏನಾದರೂ ಕಾರಣ ಇದೆಯಾ? ಯಾವುದರಿಂದಾಗಿ ಪ್ರಾಬ್ಲಮ್ ಬರುತ್ತೆ? ಮೇಯ್ನಾಗಿ ಅಂದರೆ ಈ 40 ವರ್ಷದ ನಂತರ ಇತ್ತೀಚಿನ ಈ ಲೈಫ್ ಸ್ಟೈಲ್ ಮತ್ತು ಫುಡ್ಡಿಂದಾಗಲಿ ಹೇಳ್ಬೋದು, ಕ್ಯಾಲ್ಶಿಯಂ ಅಂಶ ಕಮ್ಮಿ ಆಗುತ್ತೆ ದೇಹಕ್ಕೆ. ಆ ನಂತರ ಕಾಲ್ಗಂಟು ನೋವೆಲ್ಲ ಬರುವಂಥದ್ದು. ಸೊ ಬೇಸಿಕಲಿ ಲೇಡೀಸಲ್ಲಿ ಮಾತ್ರ ನೋಡ್ಬೋದಾ ಅಥವಾ ಜೆಂಟ್ಸಲ್ಲೂ ನೋಡ್ಬೋದಾ ಈ ಒಂದು ಪ್ರಾಬ್ಲಮ್? ಇರುತ್ತೆ. ಮೇಯ್ನಾಗಿ ಲೇಡೀಸ್, ಅಂದರೆ ಆಫ್ಟರ್ ಡೆಲಿವರಿ ಎಲ್ಲ ಸ್ವಲ್ಪ ಮೂಳೆ ಎಲ್ಲ ವೀಕ್ ಆಗುತ್ತೆ, ಜೆಂಟ್ಸಲ್ಲೂ ಬರುತ್ತೆ ಅಂತ ಸಮಸ್ಯೆ. ಈ ಟ್ರೀಟ್ಮೆಂಟ್ನ ಆಲ್ಮೋಸ್ಟ್ ಎಷ್ಟು ಟೈಮ್ ತಗೋಬೇಕು? ಒಂದು ಕಂಪ್ಲೀಟ್ ರಿಕವರ್ ಆಗಬೇಕು ಅಂತಾದರೆ ಎಷ್ಟು ಟೈಮ್ ತಗೋಬೇಕು? ಅಂದರೆ ಇದು ಮೇಯ್ನಾಗಿ ಪಂಚಕರ್ಮ ಅಲ್ಲ, ಇದು ಲೋಕಲ್ ಟ್ರೀಟ್ಮೆಂಟ್. ಪಂಚಕರ್ಮದಲ್ಲಿ ಈ ವಮನ ವಿರೇಚನ ಅಂಥದ್ರಲ್ಲಿ ಇದಕ್ಕೆ ಮೇಯ್ನಾಗಿ ಎನಿಮಾ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ. ಅದರ ಜೊತೆಗೆ ಈ ಟ್ರೀಟ್ಮೆಂಟನ್ನು ನಾವು ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟನ್ನು ದಿವಸಕ್ಕೆ ಎಷ್ಟು ಬಾರಿ ಮಾಡ್ತೀರಾ ನೀವು? ದಿನಕ್ಕೆ ಒಂದು ಸರ್ತಿ 7 ದಿನ ಮಾಡ್ತೀವಿ ಇದನ್ನು. ಸೊ 1 ವಾರ ಮಾಡಿದ ಕೂಡಲೇ ಆಲ್ಮೋಸ್ಟ್ ಒಂದು ರಿಕವರ್ ಸ್ಟೇಜಿಗೆ ಬರ್ತಾರೆ ಅಂತ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಚಿತ್ರಕೂಟ ನಡೆದು ಬಂದ ದಾರಿ ಹೇಗಿತ್ತು ಅಂತ. ಇಲ್ಲಿರುವಂತಹ ಶಿಶು ಪೋಷಕ ಅನ್ನೋ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಆಯುರ್ವೇದಿಕ್ ಹಾಸ್ಪಿಟಲ್ ಆಗಿರ್ಬೋದು, ಇದರ ಜರ್ನಿ ಹೇಗಿತ್ತು ಎಲ್ಲ ನೋಡ್ಕೊಂಡು ಬಂದ್ವಿ. ನಿಮ್ಮ ಮಕ್ಕಳಿಗೂ ಆಗಿರಬಹುದು 6 ತಿಂಗಳ ನಂತರ ಒಳ್ಳೆ ನ್ಯೂಟ್ರಿಷನ್ ಸಿಗಬೇಕು ಅಂತ ಆದರೆ, ಮಕ್ಕಳ ಬೆಳವಣಿಗೆ ಚೆನ್ನಾಗಾಗಬೇಕು, ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿ ಆಗಬೇಕು, ಮಕ್ಕಳು ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದರೆ ಶಿಶು ಪೋಷಕ ಪ್ರಾಡಕ್ಟ್ ನೀವು ತಗೊಳ್ಳೇಬೇಕು. ಹಾಗೆಯೇ ಯಾವುದೇ ರೀತಿ ಒಂದು ಸಮಸ್ಯೆ ಇದ್ದರೆ ಆಯುರ್ವೇದ ಅನ್ನೋದು ಒಂದು ಉತ್ತಮವಾದಂತಹ ಒಂದು ಮೆಡಿಸಿನ್ ಅಂತಲೇ ಹೇಳ್ಬೋದು. ಸೊ ಆಯುರ್ವೇದದ ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿ ಬರಬಹುದು. ಎಸ್, ಇದು ಚಿತ್ರಕೂಟ ನಡೆದು ಬಂದ ದಾರಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.